ನಾಟಕದ ಬಗ್ಗೆ ಒಂದು ಸಣ್ಣ ಇಣುಕು ನೋಟ. ಕೇಳಿ ಸಖಿ ಚಂದ್ರಮುಖಿ ನಾಟಕವು ಅದರ ಅಡಿ ಬರಹವೇ ಸೂಚಿಸುವಂತೆ ಇದು ಹೆಣ್ಣಿನ ಅಂತರಂಗದ ಸುತ್ತ ಬಹಿರಂಗವಾಗಿ ನಡೆಯುವ ವಿಭಿನ್ನ ಕಥಾವಸ್ತುವನ್ನು ಹೊಂದಿರುವಂತಹ ನಾಟಕ. ಇದು ಪೌರಾಣಿಕ ಯಕ್ಷಗಾನ ಮತ್ತು ಸಾಮಾಜಿಕ ನಾಟಕದ ಸಮ್ಮಿಲನವಾಗಿದೆ. ಯಕ್ಷಗಾನ ಪ್ರಸಂಗವೊಂದರ ಮೂಲಕ ಆರಂಭವಾಗುವ ನಾಟಕ ಮುಂದಕ್ಕೆ ಸಂಪೂರ್ಣ ಸಾಮಾಜಿಕ ನಾಟಕ ರೂಪವನ್ನು ಪಡೆದು ನೋಡುಗರಲ್ಲಿ ವಿಶಿಷ್ಟ ಅನುಭೂತಿಯನ್ನು ಸೃಷ್ಟಿಸಿ ಕೊನೆಯಲ್ಲಿ ಯಕ್ಷಗಾನದ ಮೂಲಕವೇ ಕೊನೆಗೊಳ್ಳುತ್ತದೆ. ಪ್ರಜ್ಞಾ ಮತ್ತಿಯಳ್ಳಿಯವರ ಮೂಲ ನಾಟಕದ ಕತೆಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ತನ್ನದೇ ಆದ ಯೋಚನೆಗಳನ್ನು ಜೋಡಿಸಿ ವಿಭಿನ್ನ ಶೈಲಿಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುತ್ತಾ ಸ್ತ್ರೀ ಸಾಮ್ರಾಜ್ಯದ ಕಲ್ಪನೆಯೊಂದಿಗೆ ನೋಡುಗರನ್ನ ಹೊಸ ಚಿಂತನೆಗೆ ದೂಡಿದ್ದಾರೆ. ಮೊದಲ ದೃಶ್ಯದಲ್ಲಿ ಯಕ್ಷಗಾನದ ಒಂದು ಪಾತ್ರ ರಂಗಸ್ಥಳದಿಂದ ಓಡಿ ಹೋಗಿ ಕಾಣೆಯಾಗುವುದರ ಮೂಲಕ ಯಕ್ಷರಂಗದಿಂದ ನಾಟಕ ರಂಗಕ್ಕೆ ತಿರುವು ಪಡೆಯುವ ಈ ನಾಟಕದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಕಲಾವಿದ ಬೇರೆ, ಆತನೊಳಗಿನ ಪಾತ್ರವೇ ಬೇರೆ. ಇಲ್ಲಿ ಕಲಾವಿದ ಬೇರೆ, ಆತನೊಳಗಿನ ಪಾತ್ರವೇ ಬೇರೆ ಎಂದು. ಇಲ್ಲಿ ನಾಟಕದ ಕಥೆಯನ್ನು ನೇರವಾಗಿ ಅರ್ಥೈಸುವ ಬದಲಿಗೆ ಸಾಮಾಜಿಕವಾಗಿ ಕೆಲವು ವಿಭಿನ್ನ ತಿರುವುಗಳನ್ನು ನೀಡಿ ನೋಡುಗರಿಗೆ ಗೊಂದಲಕ್ಕೆ ಎಡೆಮಾಡಿ ತನ್ನ ಕೊನೆಯ 2 ದೃಶ್ಯದಲ್ಲಿ ಇಡೀ ನಾಟಕಕ್ಕೆ ಸ್ಪಷ್ಟವಾದ ಉತ್ತರವನ್ನು ನೀಡುತ್ತದೆ. ಹಾಗಾಗಿ ಈ ನಾಟಕದ ಪ್ರತಿ ಸನ್ನಿವೇಶದ ಪ್ರತಿ ಪದವನ್ನು ಅರ್ಥೈಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಹೀಗೆ ಒಂದಷ್ಟು ಹೊಸ ವಿಷಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡು ನೋಡುಗರಿಗೆ ಹೊಸ ಚಿಂತನೆಗಳಿಗೆ ಒಳಪಡಿಸುವ ಈ ನಾಟಕ ರಂಗದ ಒಂದು ಅದ್ಭುತ ಪರಿಕಲ್ಪನೆ ಎನ್ನುವುದರಲ್ಲಿ 2 ಮಾತಿಲ್ಲ. ಪ್ರತಿ ಬಾರಿ ವಿಶೇಷ ಕಥಾವಸ್ತುವಿನ ಆಯ್ಕೆಯ ಮೂಲಕ ರಂಗಭೂಮಿಯಲ್ಲಿ ತನ್ನದೇ ಆದ ಹೊಸತನವನ್ನು ತರುವ ಧರ್ಮಸ್ಥಳದ ರಂಗಶಿವ ಕಲಾ ಬಳಗದ ಈ ಹೊಸ ಪ್ರಯತ್ನ ಈ ಬಾರಿ ಕಲಾಪ್ರೇಮಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎಂಬುದಂತೂ ಸತ್ಯ. ಕೊನೆಯಲ್ಲಿ ಇದು ಬರಿಯ ನಾಟಕವಲ್ಲ, ಇದು ವಿಭಿನ್ನ ಶೈಲಿಯ ಯಕ್ಷನಾಟಕ. ಅದುವೇ ಕೇಳೆ ಸಖಿ ಚಂದ್ರಮುಖಿ. ಕೇಳೆ ಸಖಿ ಚಂದ್ರಮುಖಿಯು ಸತತ 5 ಬಾರಿ ಯಶಸ್ವಿ ಪ್ರದರ್ಶನವನ್ನು ನೀಡಿ ಇದೀಗ 6ನೇ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಇದೀಗ 6ನೇ ಪ್ರದರ್ಶನ ನಿಮ್ಮ ಮುಂದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಇವರ ಮನೆ ಅಂಗಳದಲ್ಲಿ ನಡೆಯಲಿದ್ದು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಸಂಪತ್ತನ್ನು ಹರಸಲಿ ಎಂದು ಹೇಳುತ್ತಾ ನಾಳೆಯ ಯಕ್ಷಗಾನ ಕಾರ್ಯಕ್ರಮವು ನಮ್ಮ ಶ್ರೀಧಾಮ ಮಾಣಿಲಶ್ರೀ ಇವರ ಪುಣ್ಯಾಶ್ರಮದಲ್ಲಿ ನಡೆಯಲಿದೆ. ಅಲ್ಲಿಗೂ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಋಷಿಮುನಿಗಳ ಮಾತನ್ನು ಒಪ್ಪಿ ಪಂಚವಟಿ ತೀರಕ್ಕೆ ಬಂದು ನೆಲೆಸಿದಾಯಿತು. ತಮ್ಮ ಲಕ್ಷ್ಮಣ, ಏನು ಆದರೂ ಹಿಂದಕ್ಕೆ ಬಹಳ ಆಯಾಸವಾಗುತ್ತಿದೆಯಲ್ಲ, ಏನು ಮಾಡೋಣ ಏನು ಮಾಡೋಣ? ನನ್ನ ದೇವ, ನನ್ನದೊಂದು ಭಿನ್ನಹ. ಏನು ತಮ್ಮ? ಹೊರಡುವ ಸಂದರ್ಭ ತಾಯಿಯವರು ಹೇಳಿದಂತಹ ಮಾತು ಏನು? ಅಣ್ಣನ ನೆರಳಿನಂತೆ ನೀನಿರು ಎಂಬುದಾಗಿ ಹೇಳಿದ್ದರು. ಓಹೋ, ಹಾಗಾಗಿ ಈ ಪಂಚವಟಿಯ ಪ್ರದೇಶದಲ್ಲಿ ತಂಗುವುದಕ್ಕೆ ಯೋಗ್ಯವಾದಂತಹ ಪರ್ಣ ಕುಟೀರಗಳನ್ನು ನಿರ್ಮಾಣ ಮಾಡಿದವನಿದ್ದೇನೆ. ನೀವು ತುಂಬಾ ಆಯಾಸದಿಂದಿದ್ದೀರಿ. ನಿಮ್ಮ ಹಸಿವನ್ನು ನೀಗಿಸುವುದರ ಸಲುವಾಗಿ ಹಣ್ಣು ಹಂಪಲು ತರಲು ಅಡವಿಗೆ ಹೊರಟು ನಿಂತಿದ್ದೇನೆ. ಒಂದು ಅಪ್ಪಣೆಯನ್ನು ಕೊಡಬೇಕು. ಆಗಲಿ ತಮ್ಮ, ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ನೀನಿನ್ನು ಕಾರ್ಯಪ್ರವೃತ್ತನ ಆಗಲಿ. ನೋಡಿದೆಯಾ, ತಮ್ಮನಾದವ ಹೇಗಿರಬೇಕು ಎಂಬುದಕ್ಕೆ ನಮ್ಮ ಲಕ್ಷ್ಮಣನೇ ಉದಾಹರಣೆ. ನೀನು ಚಿಂತೆ ಮಾಡಬೇಕಾದದ್ದು ಏನಿಲ್ಲ. ತಮ್ಮನಾದ ಲಕ್ಷ್ಮಣ ಒಣದೊಳಗೆ ತೆರಳಿ ಶೀಘ್ರದಲ್ಲಿ ಬರುತ್ತಾನೆ. ನಾವಿಲ್ಲಿ ಕ್ಷಣ ಹೊತ್ತು ವಿಶ್ರಮಿಸೋಣ. ಹೀಗೆ ನಡಿ.
ದಶಮುಖ ರಾವಣನೆಂದು ಕೇಳಿದ್ದೇವೆ. ಆ ನಾನೇ ಆ ರಾವಣೇಶ್ವರನ ಪ್ರೀತಿಯ ತಂಗಿ ದೇವಿ ಶೂರ್ಪನಖೆ. ದೇವಿ ಆ, ದೇವಿ ಮಂದಿರದಲ್ಲಿ ಓ ಹಾಗೆಯೋ? ಹಾಗಾದರೆ ನೀವು ಶೂರ್ಪನಖೆ ಅಮ್ಮನವರು. ಅಮ್ಮ ಮಕ್ಕಳಿಗೆ ಆ, ಮಕ್ಕಳಿಗೆ ಮಾತ್ರ ಅಮ್ಮ ಇರುವುದಾ? ಹಾಗಾದರೆ ಅಕ್ಕ ಶೂರ್ಪನಖೆ ಅಕ್ಕ ತಮ್ಮನವರಿಗೆ ಅಕ್ಕ ತಮ್ಮ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಬರೇ ಶೂರ್ಪನಖಿ ಅಂತ ಕರೆಯಿರಿ. ಹಾ ಇದು ಸಮ ಬರೀ ಶೂರ್ಪನಖಿ. ಏನಂದ್ರೆ ಬರೀ ಶೂರ್ಪನಖಿ? ನಾನೇನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಉದುರಿದ್ದ? ನಿಮ್ಮನೀಗ ಹಲ್ಲಿಗೆ ಹಲ್ಲು ಇದು ನೀವು ನನ್ನನ್ನು ಹೇಗೂ ಕರೆಯಬಹುದು ಸ್ವಾಮಿ. ನೀವು ನಮ್ಮ ಅಣ್ಣನ ಆಸ್ಥಾನದಲ್ಲಿ ಹಾಡುವವರಲ್ಲವೇ? ಓ ಇವರು ನಿಮಗೆ ಬಾರಿಸುವವರಲ್ಲವೇ? ನೀವು ಹೇಗೂ ಕರೆಯಬಹುದು ಸ್ವಾಮಿ. ಅಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಒಂದಾನೊಂದು ಕಾಲದಲ್ಲಿ ಕೂಗುತ್ತಿದ್ದ ನಾನು ಈಗ ನಡೆಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಕನಕ ಲಂಕಾಧೀಶನಾದ ರಾವಣೇಶ್ವರನ ತಂಗಿ ಎಂದು ಕೂಗುತ್ತಾ ಇದ್ದಾಳೆ, ಆರ್ಭಟಿಸುತ್ತಾ ಇದ್ದಾಳೆ. ಇದಕ್ಕೆ ಕಾರಣ ಮತ್ಯಾರು ಅಲ್ಲ ಸ್ವಾಮಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ನನ್ನ ಅಣ್ಣನೇ ನನ್ನ ಗಂಡನನ್ನು ಕೊಂದು ಕಳೆದರಲ್ಲ. ಹಾಗಾಗಿ ಆ ನೋವಿನಲ್ಲಿ ಆರ್ಭಟಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಈ ನನ್ನ ರೋದನೆ ನಿಲ್ಲಬೇಕು. ಈ ನನ್ನ ನೋವನ್ನು ನಿವಾರಿಸಬಲ್ಲ ಗಂಡಸು ಬೇಕು. ಯಾರು ಯಾರಿದ್ದಾರೆ? 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 ಈ ಜಗತ್ತಿನಲ್ಲಿಯೇ ಯಾರು ಸಿಗಲು ಶಕ್ಯವಿಲ್ಲ. ಹಾಗಾಗಿ ಈ ದಂಡಕಾರಣ್ಯವನ್ನು ಸೇರಿ ದಾನವ ಸಮೂಹವನ್ನು ಸೇರಿಸಿಕೊಂಡು ಗಂಡಾಗಿ ಆಳ್ವಿಕೆ ನಡೆಸಿದ್ದೇನೆ. ಹೋಯ್ 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 ಹೋಯ್. ಏನು ಹೋಯ್ 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 ಹೋಯ್. ಹೋಯ್ ಏನಾಯ್ತು? ನನ್ನ ಆಲೋಚನೆಯನ್ನು ಮೀರಿಸಿ, ನನ್ನ ನಾಸಿಕವನ್ನೇ ಭೇದಿಸಿ, ನನ್ನ ಚಿತ್ತವನ್ನು ಸೆಳೆಯುತ್ತಾ ಉಂಟಲ್ಲ ವಾಸನೆ. ಏನು? ಯಾರದ್ದು? 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 ಮನುಷ್ಯರದ್ದು ಸ್ವಾಮಿ, ಮನುಷ್ಯರದ್ದು. ಹೌದೇ? ಅದೆಷ್ಟು ಕಾಲವಾಗಿತ್ತು ನರ ಮನುಷ್ಯನ ವಾಸನೆಯನ್ನು ಆಘ್ರಾಣಿಸಿ ಎಲ್ಲಿದ್ದ ನರ ಮನುಷ್ಯರನ್ನೆಲ್ಲ ಕಡಿದು ಪಡಿದು ಮುಕ್ಕಿದ್ದಾಯ್ತು. ಇದೀಗ ಬಹಳ ದಿನಗಳ ಬಳಿಕ ನರಮಾಂಸ ತಿನ್ನುವ ಬಯಕೆ ಆಗಿದೆ. ಬಾಯಲ್ಲಿ ನೀರು ಬರ್ತಾ ಉಂಟು ಸ್ವಾಮಿ. ಹೋಯ್ ಹೋಗು. ಏನು? ಓ ಅಲ್ಲಿ ನೋಡಿ, ಇತ್ತ ಕಡೆ ಬರುತ್ತಾ ಇದ್ದಾರೆ. ಇನ್ನು ತಡ ಮಾಡುವುದಿಲ್ಲ. ಇಲ್ಲೇ ಮರೆಯಲ್ಲಿ ನಿಂತು ಹೊಚ್ಚು ಹಾಕಿ ಕಾಯುತ್ತೇನಂತೆ. ಇದೋ ಹೊರಕೆ. ನೋಡ್ದೆಯಾ ಪಂಚಪುಟಿಯ ಸೊಬಗು ಎಷ್ಟೊಂದು ಸುಂದರವಾಗಿದೆ. ಇಲ್ಲಿ ಬೀಸುತ್ತಿರುವ ತಂಗಾಳಿ ಎಷ್ಟೊಂದು ಸುಮಧುರವಾಗಿದೆ. ಈ ಕಾನನದಲ್ಲಿ ಅರಳಿಂತ ಸುಮರಾಶಿಗಳನ್ನು ನೋಡು. ಹೌದು ಸ್ವಾಮಿ, ಈ ಸುಂದರವಾದ ಪಂಚವಟಿಯ ಕಾಡಿನಲ್ಲಿ ಎಷ್ಟೊಂದು ಹೂಗಳು ಅರಳಿ ನಿಂತಿವೆ ನೋಡಿ. ಆಹಾ, ಅವುಗಳನ್ನ ನೋಡಿದಾಗ ಕಟ್ಟಿ ಮಾಲೆ ಮಾಡಬೇಕೆಂಬ ಆಸೆ ನನಗಾಗಿದೆ ಕಾಂತ. ದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಸ್ವಾಮಿ ಸ್ವಾಮಿ, ಯಾವುದು ಕರ್ಕಶ ಶಬ್ದ ನನ್ನ ಕಿವಿಗೆ ಕೇಳಿಸ್ತಾ ಇದೆ. ಕಾಡಿನ ಮೇಲೆ ಕರ್ಕಸುವ ನೀ ಸಹಜವಲ್ಲವೇ ದೇವಿ? ಆದರೆ ನನಗೆ ಏಕೋ ಭಯವಾಗುತ್ತಾ ಇದೆ. ಮೊದಲು ಇಲ್ಲಿಂದ ತೆರಳೋಣ ಬನ್ನಿ. ಸೀತಾ, ನಾನಿರುವಾಗ ನೀನು ಅಂಜುವುದಾದರೂ ಏಕೆ? ಈ ದಂಡಕಾರಣ್ಯದಲ್ಲಿ ಮೊದಲ ಬಾರಿಗೆ ಯಾವುದೋ ಪ್ರಾಣಿ ನರಮನುಷ್ಯರ ವಾಸನೆಯನ್ನು ಬದುಕಿರಬೇಕು, ಅಥವಾ ಈ ಕಾನನದಲ್ಲಿ ಯಾವುದೋ ಪ್ರಾಣಿ ರಾಕ್ಷಸರ ಉಪಟಳೆಯಿಂದ ನಳುವಂತೆ ಕಾಣುತ್ತದೆ. ನಾವಿಲ್ಲಿಗೆ ಬಂದದ್ದು ಎಷ್ಟು ಒಳ್ಳೆಯದಾಯಿತು ನೋಡು. ಯಾಕೆ ಸ್ವಾಮಿ? ಅವರೆಲ್ಲ ರಕ್ಷಕನಾದ ಭಾಗ್ಯ ನಮಗೀ ದಿನ ಬಂದಿದೆ. ನೀನು ಭಯಪಡುವಂಥದ್ದು ಏನಿಲ್ಲ. ನಿನ್ನೊಂದಿಗಿರುವವ ಅಯೋಧ್ಯೆಯ ಅರಸ ದಶರಥಾತ್ಮಜ ಎನ್ನುವುದನ್ನು ನೀನು ಮರೆಯದಿರು. ಗುರುಗಳಾದ ವಿಶ್ವಾಮಿತ್ರರಿಂದ ಈ ರಾಘವ ಸಜೀವ ಶರಗಳನ್ನು ಪಡೆದವ. ಅವೆಲ್ಲವೂ ನನ್ನ ಬತ್ತಲಿಕೆಯಲ್ಲಿರುವಾಗ ನೀನು ಅಂಜುವುದಾದರೆ ಏಕೆ? ಹಾಗಾಗಿ ಕಣ್ಣು ಮುಚ್ಚಿಕೊಂಡು ನನ್ನ ಜೊತೆನೇ ನಿಂತಿರು.
ನಮ್ಮೆದುರಿಗೂ ಯಾರೇ ರಾಕ್ಷಸರು ಬಂದರೂ ನಾನು ಅವರನ್ನು ಕೊಂದು ಕಳೆಯುತ್ತೇನೆ. ಯಾವುದೇ ಚಿಂತೆಗೆ ಎಡೆ ಮಾಡದೆ ಇಲ್ಲಿಯೇ ಕ್ಷಣ ಹೊತ್ತು ವಿಶ್ರಮಿಸೋಣ. ಹೀಗೆ ನಡಿ. ಎಂದು ಧೈರ್ಯವ ಪೇಳೆ ಎಂದು ಧೈರ್ಯವ ಪೇಳೆ ಬಂದು ರಾಮನ ದೂರದಿಂದ ನೋಡಿದಳ ಸುರಿ ಚಂದವಾಗಿರಲು ಈತ ಕಂಡರೆ ಮದನನಂದ ಗಂಡಸಾಗಿ ಹನೀತ ಗಂಡಸಾನಾಗಿ ಹನೀತ ಕೊಂಡೊಯ್ದು ಮನೆಗಿನ್ನ ಗಂಡನ ಮಾಲ್ಪೆ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಲ್ಪೆ ಎಂದು ಧೈರ್ಯ ಪೇಳಿಯೇ ಆ ಆ ಓಯ್! ಆ, ಇವ ಮನುಷ್ಯನೆಂದರೆ ಅಂತಿಂತ ಮನುಷ್ಯನಲ್ಲ ಸ್ವಾಮಿ. ಮತ್ತೆ ಈತನ ಹೆಸರು ರಾಘವ ಅಂತೆ. ಓ ಎಷ್ಟು ಚಂದದ ಹೆಸರು. ಹ್ಮ್ ಏನು ಧೈರ್ಯ, ಏನು ಸ್ಥೈರ್ಯ. ಆ ಮುಖ ನೋಡಿದ್ರ ನೀವು, ಏನೊಂದು ಕಳೆ ಉಂಟು ಸ್ವಾಮಿ. ಮನ್ಮಥನ ಅಪ್ಪನ ಹಾಗೆ ಇದ್ದಾನೆ. ಹೌದು. ನಾನು ಮದುವೆ ಅಂತಾದ್ರೆ ಅದು ಇವನನ್ನೇ. ಅಯ್ಯೋ, ಅಗಲವಾದ ಎದೆ, ನೀಳವಾದ ತೋಳು. ಅಯ್ಯೋ, ನನಗಿಂತಹ ತಪ್ಪು ಆಲೋಚನೆಯನ್ನು ಮಾಡಿಬಿಟ್ಟೆ. ಇವನನ್ನು ಕೊಂದು ಮುಗಿಸುವುದಲ್ಲ, ಹೊಂದಿ ಮುಗಿಸಬೇಕು. ಹೊಂದುತ್ತಾ ಹೊಂದುತ್ತಾ ಹೊಂದಾಣಿಕೆ ಆಗಬೇಕು. ಹೇಗೆ ಹೊಂದಾಣಿಕೆ ಆದೀತ? ಆಗದೆ ಮತ್ತೆ ಇವ ನನಗೆ ಸರಿಯಾದ ಜೋಡಿ. ಅಣ್ಣ ರಾವಣೇಂದ್ರನಿಗೆ ಒಳ್ಳೆಯ ಭಾವ. ಮತ್ತೆ 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 ಏನು ನಾಚಿಕೆ? ಬಾವಿ ತೋಡುವುದಾ? ಯೋದಲ್ಲಪ್ಪ. ನೀರು ಜಾಸ್ತಿ ನೆಲಕ್ಕಿರಬೇಡ. ಮತ್ತೆ ಮತ್ತೆ ಅಯ್ಯೋ, ನನಗೆ ಹೇಗೆ ಹೇಳುವುದು ಸ್ವಾಮಿ. ಏನು ನಾಚಿಕೆ? ನಾನು ಮದುವೆ ಅಂತಾದರೆ ಅದು ಇವನನ್ನೇ ಅಂತ ತೀರ್ಮಾನ ಮಾಡಿ ಆಗಿದೆ. ಓಹೋ. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ. ಈಗಲೇ ಹೊರಟು ನನ್ನ ಪ್ರೇಮ ನಿವೇದನೆಯನ್ನು ಮಾಡ್ತೇನಂತೆ. ಇದು ಈಗಲೇ ಹೊರಟೆ. ಓಯ್ ಓಯ್, ಇದು ಒಳ್ಳೆ ಸಮಸ್ಯೆ ಅಲ್ಲ. ಹೌದಲ್ಲ, ನಾನು ಹೀಗೆ ಹೋದ್ರೆ ಅವ ನನ್ನನ್ನು ಒಪ್ಪಿಯಲ್ಲ, ನನ್ನನ್ನು ಪ್ರೇಮಿಸಿಯಲ್ಲ. ಸಮಸ್ಯೆ ಆಯ್ತಲ್ಲ. ಆ ಸಮಸ್ಯೆ ಆದದ್ದು ನಿಮಗೆ. ನನ್ನಲ್ಲಿ ಒಂದು ಒಳ್ಳೆಯ ಉಪಾಯ ಉಂಟು ಸ್ವಾಮಿ. ಏನು? ಹೇಳಿ ಕೇಳಿ, ನಾವು ದಾನವರು. ಬೇಕೆಂದಾಗ ನಮ್ಮ ರೂಪವನ್ನ, ದೇಹವನ್ನ ಬದಲಾವಣೆ ಮಾಡಿಕೊಳ್ಳಲು ಬಲ್ಲವರು. ಹಾಗಾಗಿ ಈ ವೇಷವನ್ನು ಮರೆಸಿ 16 ಸಂವತ್ಸರದ ಚೆಂದುಳ್ಳಿ ಚೆಲುವೆಯಾಗಿ ಹೋಗ್ತೇನಂತೆ. ಇದು ಈಗಲೇ ಹೊರಟೆ.
ಒಂದು 60. 60 ವಯಸ್ಸಿನವಳಾಗಿ ಕಾಣ್ತಿದ್ದೇನ ನಾನು? ಛೇ ಛೇ ಛೇ, ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ? 6 ಮತ್ತೆ 10 ಅಂತ ಹೇಳಿದ್ದು. ಹಾಗೆಯಾ? ಹೌದೌದು, ಅವಸರ ಮಾಡಿಕೊಂಡ್ರ ಅಂತ ನೀವು. ನಾನು ಸ್ವಲ್ಪ ಹಾಗೆ. ಏನು ಮಾಡುದು? ನಾನು ಬಂದ ಕಾರ್ಯವೇ ಅಂತದ್ದು. ಏನು? ಅವಸರದಲ್ಲಿ 16 ಸಂವತ್ಸರದ ಹೆಣ್ಣಾಗಿ ಎಷ್ಟು ಚಂದದಿಂದ ಬಂದಿದ್ದೇನೆ. ಸರಸಿಜಾಂಬಕಿಯು ಸರೋಜಮುಖಿಯು ಶರದೇಂದು ಪ್ರಭೆಯು ತಾನಾಗಿ ಚಂದದಿಂದ ಕಾಣಿಸಿಕೊಂಡಿದ್ದೇನೆ. ಬಾನ ಬೆಳದಿಂಗಳು ಹೂವಿಗಿಳಿದು ಸ್ತ್ರೀ ರೂಪ ಧರಿಸಿ ನಿಂತ ಹಾಗೆ ಕಾಣ್ತಾ ಇದ್ದೇನೆ. ಉಟ್ಟ ಸೀರೆಯು ನಾಚಿದೆ ಮೈಯ ನುಣುಪಿಗೆ, ದೊಡ್ಡ ಓಲೆಯು ಬಿಸಿಯಾಗಿದೆ ಬಯಕೆಯ ಕಾವಿಗೆ. ಹೀಗೊಮ್ಮೆ ಕೈ ಸೋಕಿದ್ರೆ ಪಾರಿಜಾತ ಹೂ ಸುರಿದ ಹಾಗೆ. ಇನ್ನು ತಡೆಯಾಕೆ? ರಾಮಚಂದ್ರನ ಬಳಿ ಸಾರಿ ಮನದ ಬಯಕೆಗಳನ್ನ ವಿವೇಕಿಸಿಕೊಳ್ತೇನಂತೆ. ಇದೋ ಹೊರಟೆ. ಹೀಗೆ ಹೋದ್ರೆ ರಾಮ ಹೆದರಿ ಓಡಬಹುದಂತ. ಹೌದಲ್ಲ, ವ್ಯಕ್ತಿ ನಾನು. ಈಗ ನೋಡಿ, ವನಪು ವಯ್ಯಾರ ಆಹಾ. ಕೆಡಗು ಓಹೋ. ವಿನ್ನಾಣ ಆಹಾ. ನಾಚಿಕೆ. ಓ ರಾಘವ, ಇದೋ ಬಂದೆ. ತೋಂ 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 ತದಿನ ದೀಂ ತನಕ ದಿನ ದೀಂ ದೀಂ ತದಿನ ದೀಂ ದಿನ ತೋಂ 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 ತದಿನ ದೀಂ ತನಕ ದಿನ ದೀಂ ತೋಂ ತದಿನ ದೀಂ ತನಕ ದಿನ ದೀಂ ತನಕ ದಿನ ದೀಂ ತೆರಳಿದಳ ಸುರಿ ಮಾಯಾಂಗನೆಯಾಗಿ ರಾಮನ ಬಳಿಗೆ ನಿವೇದಿಸಿದಳು ಮುದದಿಂದ ತನ್ನ ಮನದಿಂಗಿತವ ರಾಮಂಗಿ. ಪೇಳಿದನು ರಾಮ ಏಕಪತ್ನಿ ವೃತಸ್ಥನಾಗಿಹೆನ. ನೀ ಎನ್ನ ತಮ್ಮ ನೆಡೆಗೆ ತೆರಳಿ ಪೇಳು ನಿನ್ನ ಮನದಿಂಗಿತವ. ಇತ್ತ ಬಾ ಇತ್ತ ಬಾ ಇತ್ತ ಬಾ ಎನ್ನುತ್ತ ಕುರುಹಾಗಿ ಬರೆದನಾಥ ಮಾಯಾ ಸುರೆಯ ಬೆನ್ನಿನೊಳು. ನೀ ತೆರಳು ತೆರಳು ತೆರಳು. ಸುಮತೇರ ನೇರಿ ಬಂದ ಮಾರನಂತಿರುವ ಚೆಲುವನೆ. ಲಕ್ಷ್ಮಣನೆಂದರೆ ನೀನೆಯೋ? ಹೌದು, ಶ್ರೀರಾಮನ ಅನುಜನು ನಾನು. ಲಕ್ಷ್ಮಣನೆಂಬರು ನನ್ನ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ರಾಮ ಹೇಳಿದ್ದು ಸುಳ್ಳಲ್ಲ. ನೀನು ಅವನಿಗಿಂತ 3 ಮಡಿ ಚಂದಗಾರ. ನಿನ್ನ ಅಣ್ಣನ ಆದೇಶದಂತೆ ಈ ಪ್ರಪಂಚದ ರೂಪರಾಶಿಯೆಲ್ಲವೂ ಮೇಳೈಸಿ ಅಡಿ ಇಟ್ಟಂತೆ ನಿನ್ನೆದುರು ನಿಂತಿರುವ ನನ್ನನ್ನ ವರಿಸು ರಮಿಸು. ಏನು? ನನ್ನ ಅಣ್ಣ ಶ್ರೀರಾಮಚಂದ್ರ ನಿನಗೆ ಆದೇಶ ನೀಡಿದನೆ? ಹೌದು, ಚೆಲುವ ಚೆನ್ನಿಗರಾಯ. ಇಡೀ ಜಗತ್ತು ಒಬ್ಬ ಸ್ತ್ರೀಯನ್ನ ಗುರುತಿಸುವುದು, ಅಳೆಯುವುದು ಆಕೆಯ ಸೌಂದರ್ಯದಿಂದಲೇ ಆಗಿರುವುದರಿಂದ ನೀನು ನನ್ನನ್ನು ನಿರಾಕರಿಸಲು ಕಾರಣಗಳಿಲ್ಲ. ನಿನಗಾಗಿ ಆದೇಶವನ್ನ ನಿನ್ನ ಅಣ್ಣ ರಾಮಚಂದ್ರ ನನ್ನ ಬೆನ್ನ ಮೇಲೆ ಬರೆದು ಕಳುಹಿಸಿದ್ದಾನೆ. ನಿನ್ನ ಅಣ್ಣನ ಒಪ್ಪಿಗೆಯಂತೂ ಇದೆ, ಇನ್ನೇಕೆ ತಡ? ಏನು? ಅಣ್ಣನಾದ
ಆದೇಶ ನಿನ್ನ ಬೆನ್ನ ಮೇಲೆ. ಹೌದು ಹೌದು. ಬೆನ್ನ ಮೇಲೆ ಯಾಕೆ ಬರೆದ? ಅಯ್ಯೋ ಮಹಾರಾಯ, ನಿನಗೆ ಇನ್ನು ನನ್ನ ಮೇಲೆ ಸಂದೇಹವೋ? ನೋಡು, ಬೇರೆ ಎಲ್ಲಿಯೇ ಆದ್ರೂ ನಾನೇ ಬರೆದೆ ಅಂತ ಹೇಳ್ಬೋದಪ್ಪ. ಹಾಗೆ ನನ್ನ ಬೆನ್ನಿನ ಮೇಲೆ ನಾನು ಹೇಗೆ ಬರೀಲಿ? ನೀನೊಮ್ಮೆ ಇದನ್ನು ಗಂಡನಾಗುವವನಿಗೆ ಬೆನ್ನು ತೋರಿಸುವುದೇ ತಪ್ಪು ತಪ್ಪು. ಹಾ, ಹೀಗೆ ಮಾಡ್ತೇನೆ. ನಾನು ನಮಸ್ಕರಿಸ್ತೇನೆ, ನೀನು ನೋಡು. ನೋಡಿದೆಯಾ? ನೋಡಿದೆ. ಏನಂತ ಬರೆದಿದ್ದಾನೆ ರಾಘವ? ನನ್ನನ್ನ ವರಿಸು ಅಂತಲ್ಲ. ಈಗಲಾದ್ರೂ ನನ್ನನ್ನ ವರಿಸು. ನಾನೇ ಬಿಸಿಲು ಚಳಿಗಾಳಿಗಳಿಂದ ಕಪ್ಪಾಗುವ, ಶ್ರಮ ಬಳಲಿಕೆಯಿಂದ ಕುಗ್ಗುವ, ರೋಗ ಮುಪ್ಪುಗಳಿಂದ ನುಕ್ಕಾಗಿ ಹೋಗುವ ಈ ನಶ್ವರ ರೂಪ ಸಂಪತ್ತನ್ನು ಬಂಡವಾಳವಾಗಿಸಿಕೊಂಡು ದೇಹ ಸುಖಕ್ಕೆ ಹಂಬಲಿಸಿ ಬಂದಿರುವೆ ಅಲ್ಲ ಮೂಢಮತಿಯೇ. ತಕ್ಕ ಶಾಸ್ತಿಯನ್ನೇ ಅನ್ನ ಆದೇಶಿಸಿದ್ದಾನೆ. ಎಲ್ಲ ಹೆಣ್ಣೆ ನೋಡು. ಭಯದಲ್ಲಿ ಮತ್ತೆ ಗೋವಿನ ಸರದಿ ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಇದೊಳ್ಳೆ ಫಜಿತಿ ಆಯ್ತಲ್ಲಪ್ಪ. ಚಂದಸು, ನಾನು ಈಗಲೇ ಹೋಗಿ ಪೊಲೀಸ್ನವರಿಗೆ ವಿಷಯ ತಿಳಿಸಿ ಬರ್ತೀನಿ. ಆಮೇಲೆ ಆಗ್ಲೇ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ರು. ಯಜಮಾನ್ರು ಬಂದ್ರೆ ಅವ್ರಿಗೆ ವಿಷಯ ತಿಳಿಸ್ಬಿಡು. ಅಯ್ಯೋ ದೇವ್ರೆ, ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಟೀ ಇಡುವಟ್ಟು ಎಷ್ಟು ಹೊತ್ತಿನಾಗ ಆಗತ್ತೆ ಅಂತಾನೆ ತಿಳಿವಲ್ದು. ಇನ್ನು ಯಜಮಾನ
भाषा मेरे को समझ में आता नहीं है। हिंदी में बात कर या हिंदी में बात कर। बात बात ಈಗ ಬ್ಯಾಡ್ರಿ ಸರ, ಆಮೇಲೆ ತಿಂತೀನಿ. ಉದರ್ ಕೊಲೆ हो गया सर, ಕೊಲೆ हो गया. कोले 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 का क्या मतलब है यार? मेरे को कुछ समझ में आता नहीं है। ಅಯ್ಯೋ, ಈ ಕೊಲೆಗೆ ಹಿಂದಿಯಾಗ ಏನ್ ಹೇಳ್ತಾರಪ್ಪ, ಇಂಗ್ಲಿಷ್ನಾಗ ಏನ್ ಹೇಳ್ತಾರ, ಮರ್ಡರ್ ಮರ್ಡರ್ ಅಂತಾರ ಸರ. उधर लॉज में तुम्हारा मर्डर हो गया सर. क्या? मैं इधर खड़ा हूँ और आप बोल रहे कि मेरा मर्डर हो गया? तेरा दिमाग सड़ गया है, बदमाश. ಅಯ್ಯೋ, ಈ ಅಪ್ಪ ಹೆಂಗ ಅರ್ಥ ಮಾಡಿಸ್ಲಿ. ಹಾ, ಮೂಕ ಭಾಷೆಯಾಗ ಆಕ್ಟಿಂಗ್ ಮಾಡಿ ತೋರಿಸ್ತೀನಿ ಸರ. उधर देखो हमारा ये चिट्ठा तुम्हारा. क्या? तू क्या बोला? मेरा मर्डर करेगा? अरे अच्छा अच्छा सर, अच्छा अच्छा. पागल पागल. अयो, अरे क्या बोल रहे हैं? फिर से बोल. मेरा मर्डर करेगा क्या तू? ಏ ನೈ ಸರ. ಅಯ್ಯೋ ದೇವ್ರೆ, ನಾನೇನ್ ಹೇಳಕತ್ತೀನೋ, ಇವ್ರೇನ್ ಅರ್ಥ ಮಾಡ್ಕೊಳಕತ್ಯಾರು. ಇದೊಳ್ಳೆ ಬೀಕ್ಲಾಟ ಆತಲ್ಲಪ್ಪ. इतना गर्मी है. चलो भाई इधर आ जाओ. ಸರ मेरे लिए हेल्प करेगा? ಅಕ್ಕ ಸರ್, ಅಕ್ಕ ಅಕ್ಕ. आप जल्दी जाके हाँ एक ग्लास ठंडा लस्सी, समझ आ गया? एक ग्लास ठंडा लस्सी लेकर आओ. हाँ ग्लास. अच्छा सर, अच्छा. जल्दी, जल्दी. ठीक है सर, ठीक है. बोले आगे जी ग्लास. लेकर आएगा क्या? मेरे को दिल्ली भी जाने का है. अच्छा. सरा सरा सरा. क्या? मैंने क्या बोला था और आप क्या लेकर आया है? सर. अरे मैनेजर इधर आ जाओ, आ जाओ. मैंने चन्नप्पा को एक ग्लास लस्सी लेकर आने को बोला था. चन्नप्पा दिखाओ मैनेजर को क्या लेकर आया. देखो. ಏ ಚಂದಸ್, ಯಾರಿಗೆ ಕೊಡ್ಬೇಕು ಅನ್ನೋದು ಯಾರೇ ಬಂದು ಅವರ ರೂಮಲ್ಲಿ ಇಡಬೇಕು. ಆತ್ರಿ ಸರ. सर, हमारा गांव में लस्सी नहीं मिलता है. अरे इधर कुछ भी नहीं मिलता है यार. सर, आपके पास थोड़ा बात कर लेते हैं. बोलो बोलो क्या है? सर, आज हमारा लॉज में एक मर्डर हो क्या? गया सर. मर्डर हो गया? सुनने से है और ये कुछ बोलता भी नहीं है. सरा, मैं आगे बोला था तुम्हारा मर्डर हो गया सर. मैं क्या करूं सर? रूम दिखाओ यार. वाहेगुरु. वाहेगुरु. रूम की चारों तरफ खून ही खून. समझ में आता नहीं मैं क्या करूं. अच्छा सर, अच्छा अच्छा. क्या? इधर मर्डर हो गया और आप अच्छा अच्छा बोलते रह रहे हो. अच्छा सर, अच्छा अच्छा. ठीक है मैनेजर, ठीक है. जाके पुलिस को बोल दो इमीडिएटली मर्डर हो गया क्या. और आप दोनों ध्यान से सुनो. ये मर्डर के बारे में किसी को बोलने का नहीं है, ओके? स्पेशली टीवी और प्रेस वाले को इसके बारे में खबर नहीं होना चाहिए, ओके? और आप दोनों को पता है ना ये लॉज किसका है? किसका सर? ये मिनिस्टर का दामाद का है. आगे जाके बोल दीजिए पुलिस को. और मैं दिल्ली जा रहा हूँ. कुछ भी प्रॉब्लम है तो मेरे को डायरेक्टली फोन कर देना. डरो मत. अच्छा सर, अच्छा. यू डोंट वरी सर. तुम्हारा मर्डर मेरा मर्डर है. इसको अच्छा अच्छा अलावा और कुछ नहीं जानते. एक बार मैं जब वापस आएगा इसको एक बार अच्छी से अच्छे बैंड बजाएगा. अच्छा सर, अच्छा. ಏ ಚಂದಸ್, ಸ್ವಲ್ಪ ಗಂಭೀರವಾಗಿರು. ಪೊಲೀಸ್ನವರು ಬರೋ ಹೊತ್ತಾಯ್ತಲ್ಲಿ. ಆತ್ರಿ ಸರ. ಅಯ್ಯೋ. ಚಂದಸ್, ಪೊಲೀಸ್ನವರು ಬಂದ್ರು ಅಂತ ಕಾಣುತ್ತೆ. ಸ್ವಲ್ಪ ಗಂಭೀರವಾಗಿರಿ ಅಂದ್ರು. ಆತ್ರಿ ಸರ. ಅಯ್ಯೋ ದೇವ್ರೆ, ಮೊದಲೇ ನನಗೆ ಪೊಲೀಸರಂದ್ರೆ ತೊಡೆ ನಡೀತೈತಿ. ಇನ್ನೇನೇನ್ ಕಾದಾಯ್ತು ಸಂಬುಲಿಂಗ. ಎಲ್ಲ ಕಡೆ ಚೆಕ್ ಮಾಡಿ ಏನ್ ಎವಿಡೆನ್ಸ್ ಇದೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಬನ್ರಿ. ಏ ಬದ್ಮಾಶ್, ಸೈಡ್ ಆಗು. ಬಂದ್ಬಿಟ್ಟೆ ಎದುರುಗಡೆ. ನೋಡ್ರಿ, ಕರೆಕ್ಟ್ ನೋಡಿ ಚೆಕ್ ಮಾಡ್ರಿ. ನೋಡ್ರಿ ಆ ಕಡೆ. ನೀವು ಇಲ್ಲೇನ್ರಿ ಮಾಡ್ತಿದ್ದೀರಾ? ಒಳಗೆ ಏನಾಗಿದೆ? ಹೋಗ್ರಿ ಒಳಗೆ ನೀವು. ಲೇ, ನೀನು ಹೋಗೋ ಒಳಗೆ.
ಸರ್. ಬನ್ರಿ ಏನಾಗಿದೆ ನೋಡೋಣ. ಓಕೆ ಸರ್. ನೋಡಿ ಸರ್, ರಕ್ತದ ಕಲೆ ಆ ಗೋಡೆ ಮೇಲೆ ನೋಡಿ ಸರ್. ಸರ್, ನೆಲದ ಮೇಲೆ ಎಲ್ಲ ರಕ್ತ ಆಗಿದೆ ಸರ್. ಗೋಡೆ ತುಂಬ ಎಲ್ಲ ರಕ್ತ ಆಗಿದೆ. ರಕ್ತದ ಪ್ರಮಾಣ ನೋಡಿದ್ರೆ ಮಚ್ಚಿನಿಂದಲೇ ಗೊತ್ತಿರ್ಬೇಕು. ಯಾರು ಸರ್? ಯಾರು ಅಂತ ಕಂಡುಹಿಡಿಬೇಕಣಯ್ಯ. ಅಂದಾಗೆ ಕೊಲೆ ಆಗಿರೋ ಬಾಡಿಯಲ್ಲಿ ಯಾರ್ದು ಸರ್? ನಂದು. ಇಲ್ಲಿ ಕೊಲೆ ಆಗಿದೆ ಅಂದ್ಯಲ್ವಾ? ಆ ಬಾಡಿ ಎಲ್ಲ ಸರ್ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? 320 ಬಂದಿಲ್ಲ. ಸರ್. ಆ ರಿಜಿಸ್ಟರ್ ತೆಗೆದು ನೋಡು. ರೂಮ್ ತಗೊಂಡವನು ಯಾರು, ಯಾವ ಊರವನು, ಎಷ್ಟು ಆಗ್ತಿದ್ದವನು, ಮದುವೆ ಆಗಿದ್ಯಾ, ಕಟ್ಕೊಂಡಿರೋಳೆಷ್ಟು, ಇಟ್ಕೊಂಡಿರೋಳೆಷ್ಟು ಎಲ್ಲ ಡೀಟೇಲ್ ತೆಗಿ. ಅವನ ಮೊಬೈಲ್ ಎಲ್ಲಿದೆ, ಯಾರ್ಯಾರಿಗೆ ಕಾಲ್ ಮಾಡಿದ್ದ, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ, ಹೀಗೆ ಪೂರ್ತಿ ಪೂರ್ತಿ ಡೀಟೇಲ್ ತೆಗಿ. ಸರ್ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್. ರಿಜಿಸ್ಟ್ರಿಯಲ್ಲಿ ಬರೆದಿರೋ ಪ್ರಕಾರ ಅವನ ಹೆಸರು ಮಲ್ಲಪ್ಪ ಮೆಣಸಿನಕಾಯಿ, ವಯಸ್ಸು 45, ವಿಳಾಸ ತೆಂಗಿನಕಾಯಿ ಓಣಿ ಸರ್, ಊರು ರಾಮದುರ್ಗ, ಮತ್ತೆ ಉದ್ದೇಶ ಉಳ್ಳಾಗಡ್ಡಿ ವ್ಯಾಪಾರ ಸರ್. ಛೇ, ಇದೇನ್ರಿ ಅಸಂಬದ್ಧವಾಗಿ ಮಾತಾಡ್ತಿದ್ದೀರಾ? ಏನು ಹೆಸರು ಮೆಣಸಿನಕಾಯಿ, ಊರು ತೆಂಗಿನಕಾಯಿ, ಮಾರೋದು ಉಳ್ಳಾಗಡ್ಡಿ. ಇದು ಹೆಂಗ್ರಿ? ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಆ ವ್ಯಕ್ತಿ ಹೇಗೆ ಹೇಳ್ಯಾರೋ ಹಾಗೆ ಬರ್ಕೊಂಡೇನಿ. ಸರ, ಆ ಕಡೆಗೆ ಊರ ಹೆಸರು ಮನುಷ್ಯರ ಹೆಸರು ಹಾಗೆ ಇರ್ತಾವೇಳ್ರಿ. ಸರಿ ಸರಿ ರೇ ಸರ್, ಬಾಡಿಯಲ್ಲಿದ್ದೀರಿ. ಯಾರ್ರಿ ಮೊದಲು ನೋಡಿದ್ದು? ಸರ್ ನಂಗವೆಲ್ಲ ಏನು ಗೊತ್ತಿಲ್ಲ ಸರ್. ಚೆಂಬಸ್ಸು ಕಿರ್ಚ್ಕೊಂಡು ಓಡ್ ಬಂದಾಗ್ಲೇ ನಂಗೆ ಎಚ್ಚರಿಕೆ ಆದದ್ದು. ಯಾರದು ಚೆಂಬಸು ಅಂದ್ರೆ? ಅವನನ್ನೇ ಚೆಂಬಸ್ಸು ಸರ್, ಇವನೇ ಚೆಂಬಸ್ಸು ಅಂತ ಹೇಳಿದ್ರೆ ನಮ್ ರೂಮ್ ಬಾಯ್ ಸರ್. 5 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾನೆ ಸರ್. ಏನ್ ಹೆಸರು? ಎಲ್ಲಿ ಮನೆ? ಮಗಳ ನೀನು ಚ ಚ ಚ ಚ ಚ ಅಂತ ಹೇಳ್ತಿದ್ರೆ ನಂಗೆ ಇಲ್ಲಿ ತಿಗ್ಲಿಡುತ್ತೆ. ಮಗನೇ ಕರೆಕ್ಟ್ ಆಗಿ ಮಗಳು. ಚನ್ನ ಬಸವ ಮೂರ್ಕೊಂಡಿ ಮಠ ಅಂದ್ರೆ ಈ ತರ ಇಲ್ಲೇ ರೈಲ್ವೆ ಸ್ಟೇಷನ್ ಕಡೆ ಗುಡಿಸಿಲ್ದಾಗ ಇದ್ದೇವ್ರಿ ಈ ತರ. ನಂದು ರಾತ್ರಿ ಅಷ್ಟೇ ಡ್ಯೂಟಿ ಸರ. ಯಾವ್ದೇ ರೂಮ್ದವ್ರು ಕರೆದ್ರು ಅಟೆಂಡ್ ಮಾಡ್ತೀನಿ ಈ ತರ. ಚೆಕ್ ಇನ್ ಅದು ಚೆಕ್ಔಟ್ ಬಂದ್ರ ನೋಡ್ಕೋತೀನಿ ಈ ತರ. ಹಂಗೂ ಏನಾದ್ರೂ ಅವಶ್ಯ ಅನ್ಸಿದ್ರ ಮ್ಯಾನೇಜರ್ ಸರ್ಗೆ ಫೋನ್ ಮಾಡಿ ಕರೆಸ್ತೀನಿ ಸರ. ಅಂದ್ರೆ ರಾತ್ರಿ ಲಾಡ್ಜಿನಾಗೆ ನಿಂದೆ ದರ್ಬಾರವನ್ನು ಇಲ್ಲಿ ಏನೇ ಆದ್ರೂ ಅದಕ್ಕೆ ನೀನೇ ಜವಾಬ್ದಾರ, ಹೌದಲ್ವಾ? ಸರ್ ರಾತ್ರಿ 12 ಗಂಟೆ ತನಕ ನಾನು ಇರ್ತೀನಿ ಸರ್. ಆಮೇಲೆ ಬರೋರು ಹೋಗೋರೆಲ್ಲ ಯಾರು ಇರಲ್ಲ. ಬೆಳಿಗ್ಗೆ 6:30ಕ್ಕೆಲ್ಲ ಬರ್ತೀನಿ ಸರ್. ಸಣ್ಣ ಲಾಡ್ಜ್ ಅಲ್ವಾ ಸರ್, ಎಲ್ಲ ಕಂಪ್ಯೂಟರ್ ಎಂಟ್ರಿ ಬೇರೆ. ಅದಲ್ಲದೆ ನಮ್ಮ ಯಜಮಾನ್ರು ಕೂತಲ್ಲಿಂದ ಚೆಕ್ ಮಾಡ್ತಿರ್ತಾರೆ ಸರ್. ಏನು ಕೂತಲ್ಲಿಂದ ಚೆಕ್ ಮಾಡ್ತಾಳ? ಯಾರವರು? ಎಲ್ಲಿ ಕೂತಿರ್ತಾರೆ? ಅಯ್ಯೋ ಸರ್, ಈ ಲಾಡ್ಜ್ ಚೀಫ್ ಮಿನಿಸ್ಟರ್ ಅಳಿ ಅಂದ್ರು ಸರ್. ಪಂಜಾಬ್ದಾಗ ದೊಡ್ಡ ಲಾಡ್ಜ್ ಐತ್ರಿ, ಹೆಚ್ಚಾಗಿ ಅಲ್ಲೇ ಇರ್ತಾರ್ರಿ. ಹ್ಞೂ ಸರ್, ಆಗ್ಲೇ ಫೋನ್ ಮಾಡಿದ್ದೆ. ಅವರು ಪಂಜಾಬ್ನಲ್ಲಿದ್ದಾರೆ. ಆಮೇಲೆ ನಿಮಗೆ ಫೋನ್ ಮಾಡ್ತಾರಂತೆ. ಈ ಟಿವಿ ಪೇಪರ್ನವರಿಗೆಲ್ಲ ಏನು ತಿಳಿಬಾರ್ದು. ಸರ್ ನಿನ್ನೆ ಸಂಜೆಯಿಂದ ಇವತ್ತಿನ ತನಕ ಏನೇನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳ್ರಿ. ಹಾ ಸರ್, ನಿನ್ನೆ ರಾತ್ರಿ ಆ ವ್ಯಕ್ತಿ ತುಂಬಾ ತಡವಾಗಿ ಬಂದಿದ್ದ ಸರ್. ಹತ್ರ 11 ಗಂಟೆ ಆಗ್ತಿತ್ತು. ಅಷ್ಟೊತ್ತಿಗಾಗಲೇ ನಮ್ಮ ರೂಮ್ಸ್ ಎಲ್ಲ ಫುಲ್ ಆಗಿತ್ತು ಸರ್. ಪಾರ್ಟಿ ಒಬ್ಬನೇ ಇದ್ದೀನಿ, ಬೆಳಿಗ್ಗೆ ಬೇಗ ಖಾಲಿ ಮಾಡ್ತೀನಿ ಅಂತದಕ್ಕೆ ಎಕ್ಸ್ಟ್ರಾ ಇದ್ದಂತ ಈ ರೂಮ್ ಕೊಟ್ಟೆ ಸರ್. ರೂಮ್ ಎಂಟ್ರಿ ಮಾಡಿ ನಾನು ಮನೆಗೆ ಹೋದೆ ಸರ್. ಮುಂದೇನಾಯ್ತು ನಂಗೆ ಗೊತ್ತಿಲ್ಲ. ಹೇಳು ಸರ, ಅವ್ರು ಹೋದ್ಮೇಲೆ ಮೇನ್ ಎಂಟ್ರೆನ್ಸ್ ಕ್ಲೋಸ್ ಮಾಡ್ತೀವ್ರಿ ಸರ. ಒಳಗಡೆಯಿಂದ ಲಾಕ್ ಮಾಡ್ತೀವ್ರಿ ಸರ. ಆ ರೂಮಿನ ಮನುಷ್ಯ ಕರೆದ್ರು, ನೀರು ಕೇಳಿದ್ರು ಸರ್. ನಾನ್ ತಗೊಂಡು ಹೋಗಿ ಕೊಟ್ಟೆ ಸರ. ಗುಂಡ ಬೇಕು, ಸಿಗರೇಟ್ ಬೇಕು ಅಂದ್ರು ಸರ. ಅದನ್ನ ತಂದ್ಕೊಟ್ಯಾ? ತಂದ್ಕೊಟ್ಟೆ ಸರ. ಅಷ್ಟು ಹೊತ್ತಾಗ ಎಲ್ಲಿಂದ ತಂದ್ಕೊಟ್ಟಿಲೆ? ಅಲ್ಲಲೇ ಮಗನೇ, ಮೇನ್ ಎಂಟ್ರೆನ್ಸ್ ಕ್ಲೋಸ್ ಆಗಿದೆ ಅಂದ್ಯಲ್ಲೋ, ಅದು ಹೆಂಗ ಹೊರಗಡೆ ಹೋದಿ ನೀನು? ಸರ್, ಈ ಕಾರಿಡಾರ್ ಅಧಿಕಾರಿಗೆ ಸ್ಟೋರ್ ರೂಮಿನ ಪಕ್ಕದಾಗ ಒಂದು ಸಣ್ಣ ಬಾಗ್ಲ ಐತ್ರಿ ಸರ. ಅದು ಹಿಂದಿನ ರಸ್ತೆಗೆ ಹೋಗ್ತೈತ್ರಿ ಸರ. ಅಲ್ಲಿ ಒಬ್ಬ ವೈನ್ ಶಾಪಿನ ಒಂದು ರೂಮ್ ಐತ್ರಿ ಸರ. ಅವ ಗುರ್ತು ಇರೋರ್ಗ ಕಿಟಕಿಯಾದಾಗ ಕರೆದ್ರ ಕೊಡ್ತಾನ್ರಿ ಸರ. ಇವನವನ ಬಹುತೂರ್ ಮಕ್ಳು ಬಿಡಪ್ಪ, ನಮ್ಗ ಪೊಲೀಸ್ನವ್ರಿಗೆ ಗೊತ್ತಿಲ್ದಾಗೆ ಕೈ ಚಳಕ ಮಾಡ್ತಿರಲ್ಲೋ ಮಿಲ್ಟ್ರಿ ಮಕ್ಕಳ್ರ. ಮತ್ತೆ ಮುಂದೇನಾಯ್ತು? ಆ ಕೊಲೆ ಎಷ್ಟೊತ್ನಾಗ ನಡೀತು? ಆ ಹಣ ಎಲ್ಲ ಆಯ್ತು ಮಗಳು? ಆಮೇಲೆ ಏನಿಲ್ರಿ ಸರ, ಅವರು ರೂಮ್ ಬಾಗ್ಲ ಹಾಕೊಂಡ್ರು. ನಾನು ಈ ಕಾರಿಡಾರ್ದಾಗ ಮಲಗಿದೇರಿ ಸರ. ಬೆಳಗಿನ ಜಾವ ಏನೇನು ಸಪ್ಪಳಾಗಿ ಎಚ್ಚರಾತ್ರಿ ಸರ. ತಡಿ ಮಗನೆ, ಅಷ್ಟು ಬೆಳಗ್ಗೆ ಹಪ್ಪಳಿ ಎಲ್ಲ
ಸಪ್ಪಳ ಅಲ್ಲಲೇ, ಸಪ್ಪಳ ಸಪ್ಪಳ, ಹೆಜ್ಜೆ ಸಪ್ಪಳ. ಹಪ್ಪಳ ಒಡೆಯಲ್ಲ ನಿನ್ ತಿಥಿಗೆ ಮಗನೆ. ನೀನ್ ಬರೋ ಸರ ಸರ ಬೆಳಗಿನ ಜಾವ ಜಲ್ 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 ಏನದು ಜಲ್ ಜಲ್ ಜಲ್? ಗೆಜ್ಜಿ ಸೌಂಡ್ ಆದಂಗಾತ್ರಿ ಸರ. ಹೆದರಿಕೆ ಅನಿಸಿ ಮುಸ್ಕು ಹಾಕೊಂಡೇರಿ ಸರ. ಆಮೇಲೆ ಸೌಂಡ್ ನಿಂತ ಕೂಡ್ಲೆ ಊರಕ್ಕೆ ಎದ್ದು ನೋಡ್ದೇರಿ ಸರ. ಹಿಂದಿನ ಬಾಗ್ಲ ತೆಗೆದಿತ್ರಿ ಸರ. ಸಂಶಯ ಬಂದು ಆ ರೂಮಿನ ಕಡೆ ನೋಡಿದ್ರ 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 ಇದ್ರದ್ದು ಬಾಗಿಲು ತೆಗೆದಿತ್ರಿ ಸರ. ಆಮೇಲೆ ಒಳಗ್ ಹೋಗಿ ನೋಡಿದ್ರ 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 ಲಂಚ ಕೊಟ್ಟು ಪೊಲೀಸ್ ಹತ್ರ ಹಿಂದೆ ಆಗಿದ್ದು ಎದ್ರು ಬುಕ್ಕಳ್ರ. ಅವನೆಲ್ಲಿ ಹೋದ ಸಣ್ಣ ಕರೀಗಿ ಬಗಳು. ರೂಮ್ ತುಂಬಾ ರಕ್ತ ಬಿದ್ದಿತ್ರಿ ಸರ. ರಕ್ತ ನೋಡಿ ನಂಗೆ ಕೈ ಕಾಲ್ ನಡ್ಕ ಬಂತ್ರಿ ಸರ. ಆಮೇಲೆ ಮ್ಯಾನೇಜರ್ ಸರ್ನ ಕರ್ದೆ ಸರ. ಗಿಚ್ಚಿ ಸಪ್ಪಳ ಇನ್ನು ನನ್ನ ಕಿವಿಯಾಗ ಗುಯ್ ಅಂತೈತ್ರಿ ಸರ. ಗೆಜ್ಜೆ ಸಪ್ಪಳ ಅಂದ್ರೆ ಹೆಂಗ್ಸು ಬಂದಿದ್ದಾಳ. ಹೆಂಗ್ಸು ಬಂದಿದ್ದಾಳ ಅಂದ್ರೆ ಅವನಿಗೆ ಪರಿಚಯ ಇರೋಳೇ ಆಗಿರ್ಬೇಕು. ಅವನೇ ಬಾಗಿಲು ತೆಗ್ದಿರ್ಬೇಕು. ಅವಳು ಕೊಲೆ ಆಗಿರುವಾಗ ಕಿರಿಚ್ಕೊಂಡಿರ್ಬೇಕು. ಹತ್ರ ಮಲಗಿರೋ ನಿಮ್ಗೆ ಅವಳು ಕಿರಿಚ್ಕೊಂಡಿರೋ ಶಬ್ದ ಕೇಳದೆ ಇರೋಕೆ ಸಾಧ್ಯವಿಲ್ಲ. ಬಗಳು ಮತ್ತೆ ಸರ್, ಅವನೊಬ್ನೇ ಕೊಲೆ ಮಾಡಿ ಆ ಹೆಣನ ಹೊರಗೆ ಸಕ್ಸಕ್ಕಾಗಲ್ಲ. ಇನ್ನೊಬ್ರು ಸಹಾಯ ತಗೊಂಡಿರ್ತಾನೆ. ಅಲ್ಲ ಇಷ್ಟೆಲ್ಲ ಮಾಡಿ ಈಗ ಏನೂ ಗೊತ್ತಿಲ್ದಿರ್ತಾರ ಸರ ಸರ ತನ್ನ ಅಕ್ಕ ವರ್ಷ ಪೋಳಿ ಮಗನೇ. ಲೇ ಮಂಗುದೇವಿ, ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ನಂಬಕ್ಕೆ ನಾವೇನು ಕಿವಿ ಮೇಲೆ ಹೂವಾಡ್ಕೊಂಡಿದ್ವಿ. ಎಲ್ರೂ ಕಿವಿ ಮೇಲೆ ಹೂವಿಟ್ರೆ ಈ ನನ್ನ ಮಗ ಲಾಲ್ ಬಾಗೇ ಇರ್ತವ್ರೆ. ನಾನು ಯಾರು ಅಂತ ಗೊತ್ತಲ್ಲ. ಮೈಸೂರು ಹುಲಿ ಒಂದ್ಸಲ ಗರ್ಜಿಸಿದ್ರೆ ಹೆಂಗಿರುತ್ತೆ ನೋಡ್ತೀರನ್ರಿ ನೋಡ್ತೀರನ್ರಿ. ಅಯ್ಯೋ ಸಾಹೇಬ್ರೆ, ನಡೀರಿ ಸ್ಟೇಷನ್ಗೆ. ಕರ್ಕೊಂಡೋಗಿ ರುಬ್ಬಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ. ಹೌದು ಸರ್, ನಮ್ ಪೊಲೀಸ್ ಲಾಟಿಗೆ ಕಾಲದ ಗುಡಿ ಹಚ್ಚಿ ಕೇಳಿದ್ರೆ ಇವನೇಕೆ ಇವನಪ್ಪನು ಬಾಯ್ಬಿಡ್ತಾನೆ. ಸರ್ ಅವನಿಗೆ ತಂದೆ ಇಲ್ಲ ಸರ್. ತಾಯಿ ಪಾಪ ದಸ ಮುಸ್ರು ಮಾಡ್ತವಳೆ ಸರ್. ಬಡವ ಸರ್ ಅವನು. ರಾತ್ರಿ ಕೆಲಸ ಮಾಡಿ ಹಗಲು ಕಾಲೇಜ್ ಹೋಗ್ತಾನೆ ಸರ್. ಒಳ್ಳೆ ಹುಡುಗ ಸರ್ ಅವನು. ಅವನು ಒಳ್ಳೆಯವನಾದ್ರೆ ನೀನ್ ಬಾಳಯ್ಯ ಮಕ್ಕಳಿಗೆ ಏನು ಬೆಳಿಗ್ಗೆ ಬೆಳಿಗ್ಗೆ ನಿದ್ದೆ ಬಿಟ್ಟು ಹಚ್ಚಿ ಇಲ್ಲೇನು ಸತ್ಯನಾರಾಯಣ ಕಥೆ ಹೇಳಿದ್ರು ಇಬ್ರು ದೊಡ್ಡ ವಿಷಯ ಅಂದ್ರೆ. ಸಾರ್ ನಾನ್ ಬರುವ ಸಾರ್, ನನ್ ಗೊತ್ತಿರಿದು ಪೂರ್ತಿ ಹೇಳನಲ್ರಿ ಸರ. ನನ್ ಬಿಟ್ಬಿಡ್ರಿ ಸರ. ಮರ್ಡರ್ ಕೇಸ್ ಅಂದ್ರೇನು? ಮಿರ್ಚಿ ಬಜ್ಜಿ ಮಾಡ್ದಂಗೆ ನೋ ಕಮ್ಯ. ರೀ ಮ್ಯಾನೇಜರು, ನೀವು ಬರ್ಬೇಕ್ರಿ. ಬಂದೊಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗಿ. ಹಾ ಸ್ಪಾಟ್ ಇಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಸರ್. ಇನ್ನೇನು ಲ್ಯಾಬಿಗೆ ಹೋಗಿ ಬ್ಲಡ್ ಮತ್ತು ಫಿಂಗರ್ ಪ್ರಿಂಟ್ ರಿಪೋರ್ಟ್ ಮಾಡ್ಕೊಂಡು ಬರ್ತೀವಿ ಸರ್. ಓಕೆ ರೀ, ನೀವು ಜೀಪ್ ಹತ್ರ ಇದೆ, ಈಗ ಬಂದೆ. ಎಸ್ ಸರ್. ಏನ್ ಪಾಟೀಲ ಸರ್. ನೀವು ಸ್ಟೇಷನ್ಗೆ ಹೋಗಿ FIR ರೆಡಿ ಮಾಡಿ. ಓಕೆ ಸರ್. ಮತ್ತೆ ಅವ್ನು ಯಾವ್ದು ಒಂದು ಊರಿತ್ತಲ್ವಾ? ರಾಮದುರ್ಗ ಸರ್. ಹಾ ರಾಮದುರ್ಗ. ಆ ಸ್ಟೇಷನ್ಗೆ ಫೋನ್ ಮಾಡಿ ಆ ಪಾರ್ಟಿ ಬಗ್ಗೆ ಎನ್ಕ್ವೈರಿ ಮಾಡಿ. ಅಕ್ಕ ತಂಗಿ, ಅಣ್ಣ ತಮ್ಮ, ದಾಯಾದಿಗಳು, ಸಾಲ ಸೂಲ ಹೀಗೆ ಪೂರ್ತಿ ಡೀಟೇಲ್ಸ್ ತೆಗಿಸಿ. ಓಕೆ ಸರ್. ನಾನು ಟಿಫಿನ್ ಮುಗಿಸ್ಕೊಂಡು ಸ್ಟೇಷನ್ಗೆ ಬರ್ತೀನಿ. ಎಸ್ ಸರ್. ಪೂರಿ ಬಾಜಿ, 4 ಇಡ್ಲಿ, ದ್ವಾಸಿ ಪಾರ್ಸಲ್ ತಗೊಂಡ್ಬನ್ನಿ. ನಂಗೆ ಪಲಾವ್ ತಂದ್ಬಿಡು. ಏ ಪುಟ್ಟಪ್ಪ, ಈ ಕಾಪಿನ ಈ ಪಾಪಿ ಜೊತೆ ಅಲ್ಲೇ ಕೂತ್ರೆ ಆಯ್ತು. ನಡೆಯೋ.
ಅದಿರ್ಲಿ, ನಿಮ್ದು ಯಾವ ಊರು? ನಮ್ದು ಕೋಡಿ ಗಡ್ಡ ಕೋಳಿ ಗದ್ದೆನ? ಈ ಕಪ್ಪಗಿರಿ ಹತ್ರ ಕಪ್ಪೆಕೆರೆ? ಕೋಣನ ಬಲ್ಲ ಗೊತ್ತಿದ್ದಲ್ಲ ಕೋಣನ್ ಬೈಲ? ಅಲ್ಲಿಂದ ಬರೀ 6 ಕಿಲೋಮೀಟರ್ ಅಷ್ಟೇ ಕಾಣು. ಅಯ್ಯೋ ದೇವ್ರೆ, ಇವ್ರದೇನು ಊರೋ ಕಾಡು? ಏನು ವಿಚಿತ್ರ ಹೆಸ್ರು. ಏ ನಿಮ್ಗೆ ಯಾವ ಕಪ್ಪೆನೂ ಗೊತ್ತಿಲ್ಲ, ಕೋಳಿನೂ ಗೊತ್ತಿಲ್ಲ, ಕೋಣನೂ ಗೊತ್ತಿಲ್ಲ. ಈಗ ಬಂದ್ ವಿಷಯ ಏನ್ರಿ? ಸಾಹೇಬ್ರೆ, ಇನ್ನು ರಾತ್ರಿ ಪ್ರವಾಸ ಮಾಡಬೇಕು. ನಮ್ದೊಂದು ಪಾಠಗಳು ಹೋಗಿದ್ದ ಒಳ್ಳೆ ಮಂಡ್ಯ ವಿಷಯ ಓ ಇವನವನ ಮೊದಲಾಗಿ ಭಾಷೆ ನಮ್ಗೆ ಅರ್ಥ ಆಗಂಗಿಲ್ಲ. ಆ ಬಾಯಾಗಿ ಹುಗ್ಳಿ ಬಂದು ಚಂದಾಗಿ ಬಾಯಿ ತಗ್ದು ಹೇಳ್ರಿ. ಏನ್ರಿ ಹೋಗ್ರಿ ಆ ಕಡೆ, ಎಲ್ಲ ಕಡೆ ಉಳ್ಳದೇ ಆಯ್ತು. ಒಳಗೋಗ್ರಿ. ಇಲ್ಲಿಂದೆಲ್ಲ ಬರ್ತೀರಾ ನೀವು? ಸರ ನಾನು ಬಿಟ್ಬಿಡ್ರಿ ಸರ. ನನಗೆ ಎದಕ್ಕ ಇಟ್ಕೊಂಡು ಇಲ್ಲಿಗೆ ತಂದಿರಿ? ಮೊದ್ಲೇ ಹೇಳಿದೀನಿ, ವಾಯ್ಸ್ ಬರ್ಬಾರ್ದು, ನೀನು ಸುಮ್ಮನೆ ಕುತ್ಕೊಳ್ಳಿ. ಈ ದಿನ ರಾತ್ರಿ ಜಾಗರಣೆ ಮಾಡೋದಕ್ಕೆ ನಮ್ಗೆ ಈ ಕವಳೆ ಹಾಕ್ತಾ ಇಪ್ಪಕ್ಕಾತಿಗೆ ಎಂತ ಮಾಡಬೇಡಿ. ಈ ಕೆಟ್ಟ ಚಟ್ಟ ಸುಟ್ಟಾಂಗ್ ಹೋಗ್ತಾಗೆ ಕಾಣುತ್ತೆ ಮಾತ್ರ. ನಿಮ್ ಚಟ ನೀವೇನಾರ ಮಾಡ್ಕೊಡ್ಲಿ, ಈಗ ಬಂದು ವಿಷಯ ಹೇಳ್ರಿ ಸ್ವಾಮಿ. ಸಾಹೇಬ್ರೆ, ಹಾ ನಿನ್ನೆ ರಾತ್ರಿ ಪ್ರವೇಶ ಪದ್ಧತಿ ಹಾ. ನಮ್ದೊಂದು ಪಾತ್ರ ಕಳೆದೋಗಿದ್ದ ಒಳ್ಳೆ ಮಂಡ್ಯ ವಿಷಯ ಆಗಿದೆ. ಏನು ಪಾತ್ರ ಕಳ್ದೋಗಿದ್ಯಾ? ಅದೆಂತ ಪಾತ್ರ ರೀ? ಚಿನ್ನದ್ದು ಬೆಳ್ಳಿದ್ದು? ಅದೆಲ್ಲ ಅಲ್ಲ ಮಾರ್ರೆ, ಹಂಗಾದ್ರೆ ದೊಡ್ಡ ಕಂಚಿನ ಹಿತ್ತಾಳೆ ತಾಮ್ರದ ಪಾತ್ರೆ ಏನ್ರಿ? ಇಲ್ಲ ಮಾರ್ರೆ. ರೀ ಸ್ವಾಮಿ, ನಮ್ಗಿಲ್ಲಿ ಕಳ್ದೋಗಿರೋ ಮನುಷ್ಯನೇ ಹುಡುಕ್ಲಿಕ್ಕೆ ಟೈಮ್ ಇಲ್ಲ. ಇನ್ ನಿಮ್ ಮನೆ ಪಾತ್ರ ಎಲ್ಲ ಎಲ್ಲಿಂದ ಹುಡ್ಕೋದ್ರಿ? ಅಯ್ಯೋ, ಪಾತ್ರ ಅಲ್ಲ ಮಾರ್ರೆ, ಏಷ ಓ ಪಾಯಸದ ಪಾತ್ರನಾ? ಪಾಯಸದ ಪಾತ್ರ ಅಲ್ಲ ಮಾರ್ರೆ. ಪಾಯಸದ ಪಾತ್ರನ ಇಲ್ಲೆಲ್ಲಿ ಹುಡ್ಕೋದ್ರಿ? ಅಲ್ಲಿ ವ್ಯವಸ್ಥೆಗೆ ಹೋಗ್ರಿ, ಇರುತ್ತೆ ಅಲ್ಲಿ. ಅದು ಯಾವುದಲ್ಲ ಮಾರ್ರೆ, ಏಸ ಏಸ ಯಕ್ಷಗಾನದ ಏಸ. ಓ ಏಸ. ನೋಡಿ ಯಜಮಾನ್ರೆ, ನಾವೊಂದು ದೊಡ್ಡ ಕೊಲೆ ಕೇಸ್ನಾಗ ಸಿಕ್ಕಾಪಟ್ಟೆ ಬಿಸಿ ಆಗಿದ್ದೀವಿ. ಡಿಪಾರ್ಟ್ಮೆಂಟ್ ಆಗ ಸ್ಟಾಫ್ ಬೇರೆ ಕಡಿಮೆ ಅದಾರ. ಈಗ ಸುಮ್ನೆ ವಿಷಯಕ್ಕೆ ಬರ್ರಿ. ರೀ ಸ್ವಾಮಿ, ನಿಮ್ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ನಂಗೆ ಟೈಮ್ ಇಲ್ಲ. ನೀವೊಂದು ಕೆಲಸ ಮಾಡಿ, ನನ್ನ ಜೊತೆ ರಾಮನಗರಕ್ಕೆ ಬನ್ನಿ. ಒಂದು ಕೊಲೆ ಕೇಸ್ ಇದೆ, ತನಿಖೆ ಮಾಡೋಣ. ಅಬ್ಬಾ, ನೀರ್ ಬೇಕಾ? ನಿಮ್ ವ್ಯಾಪಾರದೊಳಗೆ ನೆಗೆಯಾಡಿ ತೆರೆ ಹೋಗಿ ಸಾಯು ಹಂಗತ್ತಲ್ಲ ಮರ. ಭಾರಿ ಜೋಕ್ ಮಾಡ್ತೀರಿ. ನಮ್ ಬ್ಯಾಡದಾಗ ಗೋಡಂಗಿ ಒಬ್ಬ ಕಮ್ಮಿ ಜನ ನಾಯ್ಕಾದ. ಏನ್ ತಲೆ ತಿಂತಾನೋ ಮಾರಾಯ? ಓ ಯಪ್ಪ, ಯಾರಿಗೆ ಏನಾಗೈತ್ರಿ? ಕೊಲೆ, ಸುಳಿಗೆ, ಕಳ್ಳತನ, ವರದಕ್ಷಿಣೆ, ಕಿಡ್ನಾಪು, ಮಿಸ್ಸಿಂಗು. ಅದೇ ಕಣ್ ಮಿಸ್ಸಿಂಗ್. ನಿನ್ನೆ ರಾತ್ರಿಯಿಂದ ಹುಡುಕಿ ಹುಡುಕಿ ಸಾಕಾಯ್ತು ಮಾರ್ರೆ. ನಿದ್ದಿಲ್ದೆ ಬುದ್ದಿಲ್ದೆ ನೋಡಿ ತಿರುಗಿ ಜ್ವರ ಎಲ್ಲ ಬಂದಂಗಾಯ್ತು. ಓ ತಿಳಿಯೋ ಹಂಗ ಹೇಳ್ರಿ ಅಪ್ಪ, ಪುಣ್ಯ ಬರ್ತೈತಿ. ಯಾರ್ ಕಳ್ದಾರ, ಎಷ್ಟು ವರ್ಷ, ಗಂಡು ಹೆಣ್ಣು ನೋಡಕ್ಕೆ ಹೆಂಗದಾರ, ಗುರ್ತಿನ್ ಮಾಡ್ಕೊಂಡ್ ಏನೈತಿ? ಅದೇ ಹೇಳಿದ್ನಲ್ಲ, ನಮ್ಮದು ಯಕ್ಷಗಾನ ಮೇಳ, ರಂಗಶಿವ ಕೃಪಾಪೋಷಿತ ಯಕ್ಷಗಾನ ಮೇಳ ಕುಂದಾಪುರ ಅಂತೇಳಿ. ನಾವು ಎಲ್ಲರ ಮೇಳದಂಗಲ್ಲ ಸ್ವಾಮಿ, ನಮ್ಮ ದೇವರ ಕಾರಣಿಕೆಯಲ್ಲೇ ಇಟ್ಬೋದ್ರಿಂದ ಭಕ್ತರೆಲ್ಲರೂ ಹರಕೆ ಆಟ ಹೇಳ್ಕಂತ್ರೆ ಮಾರ. ಹೆಚ್ಚಾಗಿ ಎಲ್ಲ ಪಂಚಮಟ್ಟಿ ಆಟವೇ ಇರುತ್ತೆ. ನಿನ್ನೆ ರಾತ್ರಿ ನಿಮ್ಮೂರಲ್ಲಿಗೂ ಒಬ್ಬರದೊಂದು ಭಕ್ತರದೊಂದು ಹರಕೆ ಆಟ ಇತ್ತು ಮಾರೆ. ರಾತ್ರಿ ಅರ್ಥ ಆಗಿತ್ತು ಮಾರೆ, ರಂಗಸ್ಥಳದಿಂದ ನಮ್ಮ ವೇಷ ಓಡಿ ಹೋಗಿ ವಾಪಸ್ ಬರ್ಲೇ ಇಲ್ಲ ಮಾರೆ. ನಾಪತ್ತೆ. ಹೌದಾ? ಅದು ಕೂಡ ಹೆಣ್ಣು ವೇಷ. ಓಕೆ, ಕರಿ ಕರಿ ಮಸಿ ಕೆಂಡ, ಮತ್ತೆ ಮಸ್ತ್ ದಪ್ಪ ಮತ್ತೆ 2 ಕಣ್ಣು, 2 ಕಿವಿ, ಮತ್ತೆ 2 ಬಾಯಿ. ಅಲ್ಲ ಮಾರ್ರೆ, ಒಂದೇ ಮತ್ತೆ ವೇಷ ತೆಗ್ದ್ರೆ ನಮ್ಮ ನಿಮ್ಮ ಹಂಗೆ ನೋಡಿ. ಅಲ್ಲ ರೀ, ಈ ವೇಷ ಅಂದ್ರೆ ಏನ್ರಿ? ವೇಷ ಅಂದ್ರೆ ಕಲಾವಿದನ? ಕಲಾವಿದ ಅಲ್ದೆ ಕಲಾವಿದ ಮಂಜು. ಅವ ಚೌಕಿಯಾಗಿ ಮನಿಕಂಡಿದ್ದ. ಪಾಪ ಅವನಿಗೆ 2 ದಿವಸದಿಂದ ವೇಷ ಮಾಡೋಕೆ ದೇಹ ಉಲ್ಲಾಸವೇ ಇಲ್ಲ ಮಾರ್ರೆ. ಈ ವೇಷ ಅಂದ್ರೆ ಕಾಸ್ಟ್ಯೂಮ್ ಏನ್ರಿ? ಕಳುವಾಗುತ್ತೇನೋ? ಕಾಸ್ಟ್ಯೂಮ್ ಹೋದ್ರೆ ಮತ್ತೆ ಬೇಕಾದಷ್ಟಿತ್ತು ಮಾರ್ರೆ. ಈ ವೇಷವೇ ಓಡಿ ಹೋದ್ರೆ ನಾವು ಆಟ ಹೆಂಗ್ ಮಾಡೋಕತ್ತ ಮಾರ್ರೆ. ಓ ಎಲ್ಲ ಇವನವನ ಕಲಾವಿದ ಅದಾನಂತಿ, ಕಾಸ್ಟ್ಯೂಮ್ ಐತಿ ಅಂತಿ, ಮತ್ತೆ ಈ ವೇಷವೇ ಓಡಿ ಹೋಗಿದ್ದೆ ಅಂದಾರ. ಇದು ಯಾವ ನಮ್ನೆ ಕಂಪ್ಲೇಂಟ್ ಮಾರ್ಯ? ಅಯ್ಯೋ ದೇವ್ರೆ, ನಮ್ದೇನ್ ಸ್ಟೇಷನು ಹುಚ್ಚ ಆಸ್ಪತ್ರೆನೋ ಒಂದೂ ತಿಳಿದಿಲ್ಲ. ಇಲ್ಲಿಂದ ಬರ್ತೀರಾ? ಇಲ್ಲಿ ಕಾಣೆ, ನಾಳದು ರಾತ್ರಿ ನಮ್ಮ ಅಬಕಾರಿ ಸಚಿವರದ್ದು ಹರಕೆ ಆಟಿತ್ತು ಮಾರ್ರೆ. ಅವರಿಗೆ ಪಂಚವಟಿ ಆಟವೇ ಆಯ್ತಂದ್ರು ಮಾರ್ರೆ. ದಯವಿಟ್ಟು ಹುಡುಕಿ ಕೊಡಿ ಮಾರ್ರೆ, ಬೇಕಾದ್ರೆ ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೇವೆ. ಯಾವ ಉಳ್ಳಾಳ್ತಿ ಶಾಪು ಹೋಗಿ ಏನ್ ಗತಿ, ನಾ ಹರಕೆ ಹೇಳ್ಕೊಂಡೆ ಮಾರ್ರೆ. ದಯವಿಟ್ಟು ಹುಡುಕಿ ಕೊಡಿ ಮಾರ್ರೆ. ಮತ್ತೆ ನಿಮ್ಗೆ ಏನ್ ಕೊಡದಿದ್ರು ನಮ್ಮ ದನಿಗಳು ಕೊಡ್ತಿರೋ ಫೋನಲ್ಲೆಲ್ಲ ಹೇಳಿರು ಮಾರ್ರೆ. ಅಪ್ಪ ತಂದೆ, ನಿನ್ನ ಮಾತು ದೇವರಾಣೆ ನಂಗೆ 1 ಅಕ್ಷರ ತಿಳಿಲಿಲ್ಲಪ್ಪ. ನೀವೊಂದು
ಅಷ್ಟೇ. ಥು, ಹಾಳಾದವನೇ. ಏನ್ ನೋಡೋದು ಸರಿ. ಸರಿ ಸರ್, ಯಾವುದಕ್ಕೆ ಎದುರಲ್ಲ ಅಂತ ಹೇಳ್ತೀನಿ. ಆಗಲ್ಲ ರೀ. ರೀ ನೋಡೋಣ ರೀ. ಸಾಹೇಬ್ರು ಸಾಹೇಬ್ರು ತುಂಬಾ ಬಿಸಿ ಇದ್ದಾರೆ ನೋಡಿ. ನಾನು ಕೂಡ ಬಿಸಿ ಇದ್ದೇನೆ. ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ನಡೀತಾ ಇದೆ. ಏನಿದ್ರು 1 ವಾರ ಬಿಟ್ಟು ಫೋನ್ ಮಾಡಿ, ಓಕೆನಾ? ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲಿ. ಹಲೋ ರೀ, ಆವಾಗಲೇ ಹೇಳಿದ್ನಲ್ವಾ, ನಮ್ಮ ಸಚಿವರದ್ದು 2ನೇ ಹೆಂಡತಿದ್ದು 3ನೇ ಮಗು ನಾಮಕರಣ. ನೀವು ಕಾರಣ ಸರ್? ನಾಮಕರಣ ನಾಮಕರಣ. ಬರಕ್ಕೆ ಆಗಲ್ಲ ರೀ ಅವರು. ಇಡ್ರಿ ಫೋನು. ಹಾಳ ಫೋನ್ ಬೇರೆ. ನಮಸ್ತೆ ಸರ್. ಕೂತ್ಕೊಳ್ಳಿ ಸರ್. ಕೂತ ಇದ್ದೀನಲ್ಲ ಸರ್, ನಾನು ಮೈಸೂರು ಹುಲಿ ಅಂತ. ಅಲ್ಲಲ್ಲ, ಕಿರಣ್ ಹುಲಿ ಅಂತ ಸರ್. ಗೊತ್ತು, ಹೇಳ್ರಿ. ತಾವು ಇಲ್ಲಿ ತನಕ ಬಂದಿದ್ದು. 1 ನಿಮಿಷ ಸರ್, ಇರ್ರಿ. ಹಲೋ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಅದೇ ಸರ್, ಸ್ಟೇಷನ್ಗೆ ಬಂದಿದ್ದೆ. ಇಲ್ಲೇ ಇದ್ದಾರೆ ಸರ್. ಕೊಟ್ಟೆ ಸರ್. ಹೋಮ್ ಮಿನಿಸ್ಟರ್ ಸಾಹೇಬ್ರು ಲೈನಲ್ಲಿ ಇದ್ದಾರೆ. ಹೋಮ್ ಮಿನಿಸ್ಟರ್? ಅಲ್ಲ ಸರ್, ಗುಡ್ ನೈಟ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಲೋ ಇನ್ಸ್ಪೆಕ್ಟರ್, ಹೇಳಿ ಸರ್, ಹೇಳಿ ಸರ್. ಬೆಳಗ್ಗೆ ನಿಮ್ಮಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಬಂದಿತ್ತಲ್ಲ? ಮಿಸ್ಸಿಂಗ್ ಸರ್, ಮಿಸ್ಸಿಂಗ್ ಬಂದಿತ್ತು. ನೋಡಿ, ನಾಡಿದ್ದು ನಮ್ಮ ಅಬ್ಕಾರಿ ಸಚಿವರದ್ದು ಪರ್ಸ್ನಲ್ ಹರಕೆ ಆಟ ಉಂಟು. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ಸಂಜೆ ಒಳಗೆ ನಮ್ಗೆ ಆ ವೇಷ ಸಿಗಬೇಕು, ತಿಳಿತಾ? ಒಂದು ಕೆಲಸ ಮಾಡಿರಿ, ಆ ವೇಷ ಹುಡ್ಕೊಟ್ಟವ್ರಿಗೆ 5 ಲಕ್ಷ ಬಹುಮಾನ ಕೊಡೋದಾಗಿ ಎಲ್ಲ ನ್ಯೂಸ್ ಚಾನಲ್ಗೂ ಹೇಳಿಬಿಡ್ರಿ. ಸರ್ ಸರ್, ನಾಳೆ ಸಂಜೆ ಒಳಗೆ ಅಂದ್ರೆ ಅದು ಹೇಗೆ ಸರ್? ಸರ್ ಸರ್ ಸರ್, ಇಟ್ಬಿಟ್ಟು ಏನ್ರಿ? ಸಾರಿ ಸರ್, ಸಾರಿ ಸರ್, ನಂದು ಅನ್ಕೊಳ್ಳಿ ಸರ್. ಈಗಂತ ಇನ್ಸ್ಪೆಕ್ಟರ್ ಮಾರ್ರೆ, ನಮ್ಮ ಸಚಿವರು ಹೇಳಿದ್ದು ತಿಳಿಲಿಲ್ವಾ? ಸುಮ್ಮನೆ ನೆಪ ಹೇಳದೆ ಹುಡುಕಿ ಕೊಟ್ಟರೆ ನಿಮ್ಗೆ ಒಳ್ಳೇದು. ಇಲ್ದಿದ್ರೆ ಗೊತ್ತುಂಟಲ್ಲ. ಸರ್ ಸರ್ ಸರ್, ನೆನ್ಪುಂಟಲ್ಲ, ನಾಳೆ ಸಂಜೆ ಒಳಗೆ ನಮ್ಗೆ ವೇಷ ಹುಡುಕಿ ಕೊಡ್ಬೇಕು. ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ ರೀ. ಆಮೇಲೆ ಅದರದ್ದು ಗುರುತು ಪರಿಚಯ ಎಲ್ಲ ಗೊತ್ತಿದೆಯಲ್ಲ. ಗುರುತು ಹುಡುಕಿ ಹೊಡಿ ಅಷ್ಟೇ. ಸರ್ 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 ಸರ್. ಸುಮ್ಮನೆ ಕೆಲಸ ನೋಡ್ರಿ. ಹಲೋ, ಏನು ಶೆಡ್ಡಿಗೆಲ್ಲ ಬರಕ್ಕಾಗಲ್ಲ ರೀ. ಇಡ್ರಿ ಫೋನು. ಅಲ್ಲ ರೀ, ನಾಳೆ ಸಂಜೆ ಒಳಗೆ ಹುಡುಕಿ ಕೊಡಿ ಅಂದ್ರೆ ಅದು ಹೆಂಗ್ರಿ ಹುಡುಕೋದು? ಅಯ್ಯೋ, ಇದೊಳ್ಳೆ ಆವಂತ ಆಯ್ತಲ್ರಿ. ಸರ್, ಹಾಗೊಬ್ರು ಮೇಳದ ಮ್ಯಾನೇಜರ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಅದು ಮನುಷ್ಯನೂ ಅಲ್ಲ, ವಸ್ತುನೂ ಅಲ್ಲ ಸರ್. ಅದೊಂದು ಯಕ್ಷಗಾನದ ವೇಷ ಅಂತೆ ಸರ್. ವೇಷ? ಹೌದು ಸರ್. ಅದನ್ನು ಹೇಗೆ ಹುಡ್ಕೋದು ಸರ್? ಅಯ್ಯೋ, ಚ ಚ ಚ ಚ ಚ, ಇದಿವತ್ತು ಎಂತ ದಿನ ಅಂತೀವಿ. ಅಲ್ಲ ರೀ, ಒಂದು ಯಕ್ಷಗಾನದ ವೇಷ ಹುಡುಕು ಅಂದ್ರೆ ಅದು ಹೆಂಗ್ರಿ ಹುಡುಕೋದು? ಹೆಣ ಇಲ್ಲ, ಕೊಲೆಗಾರ ಇಲ್ಲ, ಅಲ್ಲೊಂದು ಕೊಲೆ ಕೇಸು. ಆರ್ಟಿಸ್ಟ್ ಅಲ್ಲ, ಕಾಸ್ಟ್ಯೂಮ್ ಅಲ್ಲ, ಇನ್ನೊಂದು ಮಿಸ್ಸಿಂಗ್ ಕೇಸು. ಸಾಲ ತಕ್ಕ ಹೋಮ್ ಮಿನಿಸ್ಟರ್ ಅವ್ರು ಹೋಮ್ ಮಿನಿಸ್ಟರ್ ಒತ್ತಡ ಬೇರೆ ಪಡ್ಕೋಬೇಕು. ರೀ ಪಾಟೀಲ್ ಬನ್ರಿ ನೀವು. ನೋಡಿ, ನೀವು ಆಸ್ಪತ್ರೆಗಳಿಗೆಲ್ಲ ಹೋಗಿ ಯಾವ್ದಾದ್ರು ಕೈಕಾಲು ಕಟ್ಟಾದವರು, ಅನಾಥ ಶವ ಏನಾದ್ರು ಅಡ್ಮಿಟ್ ಆಗಿದ್ದಾರೆ ಅಂತ ತಿಳ್ಕೊಂಡು ಬನ್ನಿ. ಹಾಗೆ ನೀವು ಬರುವಾಗ ಅದನ್ನೆಲ್ಲ ತಿಳ್ಕೊಂಡು ಬನ್ನಿ. ಮತ್ತೆ ಈ ನ್ಯೂಸ್ ಚಾನೆಲ್ ಅವರಿಗೆ ಹೋಗಿ ಯಕ್ಷಗಾನದ ವೇಷ ಕಳೆದೋಗಿದೆ, ಹುಡುಕಿ ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅಂತ ಹೇಳಿ ಸುದ್ದಿ ಕೊಟ್ಟು ಬನ್ನಿ. ನೀವು ಹೊರಡಿ. ಎಸ್ ಸರ್. ಛೆ, ಇದೊಳ್ಳೆ ವಿಚಿತ್ರವಾಗಿದೆಯಲ್ಲಪ್ಪ. ಹಾಗಾದ್ರೆ ಆ ರೂಮ್ ತಗೊಂಡವನು ಏನಾದ? ಅವನು ಯಾವುದೋ ಒಂದು ಊರಿತ್ತಲ್ವಾ? ರಾಮದುರ್ಗ ಸರ್. ರಾಮದುರ್ಗ. ಅಲ್ಲಿ ಫೋನ್ ಮಾಡಿ ನೋಡು. ಸರಿ ಸರ್. ಹಲೋ, ರಾಮದುರ್ಗ ಸ್ಟೇಷನ್. ಹಲೋ, ನಾನು ಇನ್ಸ್ಪೆಕ್ಟರ್ ಕಿರಣ್ ಮಾತಾಡ್ತಿದ್ದೀನಿ ರೀ. ಇವತ್ತು ಬೆಳಿಗ್ಗೆ ಮಲ್ಲಪ್ಪ ಮೆಣಸಿನ್ಕಾಯಿ ಬಗ್ಗೆ ವಿಚಾರಿಸೋಕೆ ಹೇಳಿದ್ನಲ್ಲ, ಏನಾಯ್ತ್ರಿ ಅದು? ಸರ, ನೀವು ಹೇಳಿದ ಆ ವ್ಯಕ್ತಿ ಬೆಳಗಿನ ಬಸ್ಸಿಗೆ ಊರಿಗೆ ಬಂದಾನಂತ್ರಿ. ಏನು? ಹಾಗಾದ್ರೆ ಅವನು ಸತ್ತಿಲ್ಲ ಅಂತ ಆಯ್ತಲ್ರಿ? ಹಾಗಾದ್ರೆ ಅವನು ಬದುಕಿದ್ದಾನೆ. ಹಾಗಾದ್ರೆ ಆ ರೂಮಲ್ಲಿ ಸತ್ತಿದ್ದು ಯಾರು? ಯಾವ ಕಾಡು ಪ್ರಾಣಿ? ಇದು ಒಳ್ಳೆ ಆವಾಂತರ ಆಯ್ತಲ್ರಿ ರೀ. ಅವನನ್ನ ತಕ್ಷಣ ಕರ್ಕೊಂಡು ಇಲ್ಲಿ ಕರ್ಕೊಂಡು ಬನ್ನಿ. ಏನು ಅಂತ ವಿಚಾರಣೆ ಮಾಡೋಣ. ಆಯ್ತ್ರಿ ಸರ್. ಇಡ್ರಿ ಫೋನ್ ಇಡ್ರಿ. ಸರ್, ಅವನೇಕೆ ಇಲ್ಲಿ ರೂಮ್ ತಗೊಂಡು ಹೋಗಿದ್ದಾನೆ? ಹಾಗಾದ್ರೆ ಅವನೇ ಯಾರನ್ನು ಕೊಲೆ ಮಾಡಿ ಓಡೋಗಿದ್ದಾನೆ ಅಂತಾಯ್ತು. ಈ ಹೋಗ್ಕೊಂಡು ಮಠ ಇದ್ದಾನಲ್ಲ, ಅವ್ನು ಫೋನ್ ಸಾರಿದ್ದು ಫೋನ್ ಕಾಲ್ ಆಗ್ತಿದ್ದು ನೋಡಿದೆ. ಇದರಲ್ಲಿ ಮಧು ಅನ್ನೋ ನಂಬರ್ಗೆ ತುಂಬಾ ಸಲ ಕಾಲ್ ಮಾಡಿದ್ದಾನೆ
ಹಲೋ ಹಲೋ. ಹಲೋ ಚೆನ್ನು, ಈಗ ಯಾಕೆ ಫೋನ್ ಹಚ್ಚಿಯೋ? ಇದು ನನ್ನ ಪಾರ್ಲರ್ ಟೈಮ್ ಐತಿ, ಒಬ್ರು ಕಸ್ಟಮರ್ ಬೇರೆ ಇದಾರ, ಆಮೇಲೆ ನಾನಾ ಹಚ್ತೀನಿ ನಿಂಗ. ಹಲೋ ಮೇಡಮ್, ನೀವು ಚಿನ್ನುಗಾರ ಹಚ್ಚಿರಿ ಮೊದಲು ನೀನು ಎಲ್ಲಿರೋದಂತ ಹೇಳಮ್ಮ. ಹಲೋ, ಯಾರು ಮಾತಾಡೋದ್ರಿ? ಇದು ಚೆನ್ನನ ಫೋನ್ ಅಲ್ಲ? ಫೋನ್ ಅವತ್ತೆ ಮಾತಾಡ್ತಿರೋದು ಅವ್ನ ಮಾವನವರು. ನೀನ್ ಎಲ್ಲಿರೋದಮ್ಮ? ರೂಪಂ ಬ್ಯೂಟಿ ಪಾರ್ಲರ್. ಅವ ಎಲ್ಲದನ? ಅವಂಗ ಫೋನ್ ಕೊಡ್ರಿ. ಸರ್, ರೂಪಂ ಬ್ಯೂಟಿ ಪಾರ್ಲರ್. ಈ ಬ್ಯೂಟಿ ಪಾರ್ಲರ್ಗೆ ನನ್ನ ಹೆಂಡತಿ ವಾರಕ್ಕೆ 2 ಸಲ ಹೋಗಿ ಬರ್ತಾಳೆ. ಮೊದಲನೇ ಹೆಂಡತಿಯ, ಎರಡನೇ ಹೆಂಡತಿಯ? ಸರ್, ಅದೆಲ್ಲ ಹೇಳಕ್ ಆಗುತ್ತಾ ಸರ್? ಆಯ್ತು ಬಿಡು. ಸರ್ ನೋಡು, ನಾನು ಹಿಂಗೆ ಹೋಗಿ ಹಿಂಗೆ ಅಷ್ಟು ಮಾಡ್ಕೊಂಡು ಬರ್ತೀನಿ. ಆಯ್ತು ಪುಟ್ಟಪ್ಪ, ನೀನು ಹೋಗು, ನಮ್ಮ ಜೀಪ್ ತಗೊಂಡೋಗು, ಮತ್ತೆ ಶರಣಮ್ಮ ಮತ್ತೆ ಲಿಂಗಮ್ಮನ್ನು ಕರ್ಕೊಂಡೋಗು. ಲೇಡೀಸ್ ಅವರು ಬೇಗ ಇನ್ನು ಹೊರಡು. ಸರಿ ಸರ್. ಪುಟ್ಟಪ್ಪ ಬೇಗ ಬಾರಪ್ಪ. ಸರಿ ಸರ್. ನಮಸ್ತೆ ಸರ್, ರಾಮದುರ್ಗ PC ರಿಪೋರ್ಟಿಂಗ್ ಸರ್. ಸರ್, ತಮಗೆ ಬೇಕಾದ ವ್ಯಕ್ತಿ ಇದ್ದಾನೆ, ಮಲ್ಲಪ್ಪ ಮೆಣಸಿನಕಾಯಿ. ಇವನ ಹೆಸರು ಮಲ್ಲಪ್ಪ ಮೆಣಸಿನಕಾಯಿ ಮಲ್ಲಪ್ಪ. ಮೆಣಸಿನಕಾಯಿ ಯಾಕೋ ಮುಂದೆ ಇಟ್ಕೊಂಡಿದ್ದೀಯಾ? ಸರ ಹಿಂದಿಟ್ರ ಉರಿತೈತಿ ಸರ. ನನ್ನನ್ನೇ ತಮಾಷೆ ಮಾಡ್ತೀಯ ಮಗನೇ. ನಾನ್ ಗೊತ್ತಲ್ಲ, ಮೈಸೂರು ಹುಲಿ, ಒಂದ್ಸಲ ಗರ್ಜಿಸಿದ್ರೆ ಹುಷಾರ್. ಬಗಳು. ಕ್ಷಮ ಮಾಡ್ರಿ, ತಪ್ಪಾಯ್ತ್ರಿ. ನನ್ನನ್ನು ಎದ ಕಡ್ಕೊಂಡು ಇಲ್ಲಿವರೆ ಕರ್ಕೊಂಡು ಬಂದಿರಿ. ನೋಡು, ನಿನ್ನೆ ಸಂಜೆಯಿಂದ ಏನೇನ್ ನಡೀತು ಅಂತ ಬೊಗಳಿದ್ರೆ ಸರಿ, ಇಲ್ಲ ಅಂದ್ರೆ ರುಬ್ಬಿ ಚಟ್ನಿ ಮಾಡ್ಬಿಡ್ತೀನಿ. ಹುಷಾರ್. ಬಗಳು. ಹೇಳ್ತೀನಿ ಸಾಹೇಬ್ರ, ಎಲ್ಲ ಹೇಳ್ತೀನಿ. ನಿನ್ನೆ ಬೆಳಗ್ಗೆಯಿಂದ ಇಡೀ ದಿವಸ ಉಳ್ಳಾಗಡ್ಡಿ ವ್ಯಾಪಾರದಾಗ ಮಾರ್ಕೆಟ್ ಒಳಗಿದ್ದೀರಿ. ರಾತ್ರಿ ಬಾಳ ತಡವಾದ್ರಿ, ಅದಕ್ಕ ಊರಿಗೆ ಹೋಗಕ್ಕಾಗಲ್ರಿ. ಅದಕ್ಕ ಈ ಲಾಡ್ಜ್ನಾಗ ರೂಮ್ ಮಾಡಿ ಮಲಗಿದಿರಿ. ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆನೆ ಹತ್ತಿಲ್ರಿ. ಅದಕ್ಕ ಆ ರೂಮ್ ಬಾಯ್ ಕರೆದು ಹೆಂಡ ತರಿಸಿ ಕುಡಿದು ಮಲಗಿದೇರಿ. ಗಂಡ ಕುಡಿತೀಯ ಮಗನ? ಗಂಡ ಕುಡಿತೀಯ? ಗಂಡ ಕುಡಿದು ಕೊಲೆ ಮಾಡ್ತೀಯ? ಇಲ್ಲ ಸರ್, ಯಾವಾಗ್ಲೂ ಕುಡಿಯಲ್ಲ ಸರ್, ಯಾವಾಗ್ಲಾದ್ರೂ ಒಮ್ಮೆ ಕುಡಿತೀನಿ ಸರ್. ಬೆಳಗಿನ ಜಾವ ಅಳಿಯೊಂದು ಫೋನ್ ಬಂತ್ರಿ. ಏನಂತ ಕೇಳಿದಕ್ಕ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಸಿವಿಲ್ ದವಾಖಾನೆಯೊಳಗೆ ಬಾ ಅಂದ ಸರ್. ಬೆಳಗಾಗದೊಳಗೆ ಬಂದ್ರೆ ಅದು ಅಂತ ಆ ರೂಮ್ ಬಾಗಿಲು ಹಾಕದೆ ಆ ಲಾಡ್ಜ್ನ ಹಿಂದ್ಗಡೆ ಬಾಗಿಲಿಂದ ಸೀದಾ ಊರಿಗೆ ಹೊಂಟೇರಿ. ಅಲ್ಲಿ ನನ್ನ ಮಾವಂಗೆ ಆಕ್ಸಿಡೆಂಟ್ ಆಗಿದ್ದೀರಿ. ರಕ್ತ ಕೊಡೋದು ಬಹಳ ತಡವಾದ್ರಿ. ಅದಕ್ಕೆ ವಾಪಸ್ ಲಾಡ್ಜ್ಗೆ ಬಂದಿರಿ. ಕೆಳಗಡೆ ಪೊಲೀಸ್ ಜೀಪ್ ನಿಂತಿದ್ರಿ. ಯಾರೋ ಮಾತಾಡಕತ್ತಿದ್ರು, ಕೆಳಗಡೆ ರೂಮ್ದಾಗ ಕೊಲೆ ಆಗೈತೆ ಅಂತ. ಅದಕ್ಕೆ ಅಂಜಿಕೆ ಆಯ್ತ್ರಿ. ಅದಕ್ಕ ಬಸ್ ಹತ್ತು ಸೀದಾ ಊರಿಗೆ ಹೊಂಟೇರಿ. ಇದ್ರಲ್ಲೇನು ತಪ್ಪಿಲ್ರಿ. ನನ್ನ ನಂಬ್ರಿ ಅಪ್ಪ, ನನ್ನ ನಂಬ್ರಿ. ನೋಡೋ, ಬೆಳಗಿನ ಜಾವ ಹುಡುಗನಿಗೆ ಗೆಜ್ಜೆ ಸಪ್ಪಳ ಕೇಳಿದೆ ಅಂದ್ರೆ ನೀನು ಯಾವುದೋ ಹೆಂಗಸನ್ನ ಕರ್ಕೊಂಡು ಬಂದಿದ್ಯಾ? ಯಾರಂತ ಹೇಳು ಸರ್. ನಮ್ಮ ಪ್ರಾಣಿ, ನಿಮ್ಮ ಪ್ರಾಣಿ, ಆ ಶಂಬಲಿಂಗನಣಿ ನಾ ಯಾರನ್ನು ಕರೆಸಿಲ್ರಿ. ಬೇಕಾದ್ರೆ ಫೋನ್ ತೆಗ್ ನೋಡ್ರಿ, ಅಳಿಯೊಂದು ಫೋನ್ ಬಂದೈತೆ. ಈ ಚೀಟಿ ತೆಗ್ ನೋಡ್ರಿ. ಆ ದವಾಖಾನೆಯೊಳಗೆ ರಕ್ತ ಕೊಟ್ಟದಕ್ಕೆ ದಾಖಲೆ ಐತಿ ಸರ್. ಆ ದಾಖಲೆ ದಾಖಲೆ ಹೌದಲ್ಲ? ದಾಖಲೆ ಅಲ್ಲ, ಇವನನ್ನು ನೋಡಿದ್ರೆ ಕೊಲೆ ಮಾಡುವಾಗೆ ಕಾಣಲ್ಲ. ಇವನೇ ಸತ್ತಿದ್ದಾನಂದ್ರೆ ಇವನು ಬದುಕಿದ್ದಾನೆ. ಹಾಗಾದ್ರೆ ಆ ರೂಮಲ್ಲಿ ಸತ್ತಿದ್ಯಾರು? ಛೇ, ಈ ಕೇಸ್ ಇನ್ನೂ ಕಾಂಪ್ಲಿಕೇಟೆಡ್ ಆಯ್ತಲ್ಲ. ಎಲ್ಲ ಆಸ್ಪತ್ರೆ ವಿಚಾರಿಸಿ ಬಂದೆ ಸರ್. ಯಾವ ಅನಾಥ ಶವನೂ ಇಲ್ಲ, ಕೈಕಾಲು ಮುರ್ಕೊಂಡವರು ಬಂದಿಲ್ಲ ಅಂದ್ರು. ಆದ್ರೆ ಒಂದು ಆಸ್ಪತ್ರೆ ಒಳಗೆ ಕಿವಿ ಹರ್ಕೊಂಡವಳು ಒಬ್ಬಾಕಿ, ಮೂಗು ಕೊಯ್ಕೊಂಡವಳ ಒಬ್ಬಾಕಿ ಇದ್ರಂತ್ರಿ ಸರ್. ಅವ್ರಿಗೆ ಈ ಡಾಕ್ಟ್ರು ಸ್ಟಿಚ್ ಹಾಕಿ ಕಳ್ಸಿದ್ರಂತ್ರಿ. ಅಲ್ಲ, ಈ ಕಿವಿ ಹರಿಯೋದು ಮಾಮೂಲು ಬಗೆ. ಈ ಮೂಗಿನ ಕೇಸ್ ಏನಂತೆ? ನೀನೇನಾದ್ರೂ ವಿಚಾರಿಸಿದ್ಯಾ? ಕೇಳಿದೆ ಸರ್. ಅದಕ್ಕೆ ಆ ಡಾಕ್ಟ್ರು ಇಷ್ಟುದ ಕತೆ ಹೇಳಿದ್ರು. ಅದನ್ನೊಂದು ಈಷ್ಟುದ್ದ ಮಾಡಿ ಬೇಗ ಹೇಳು. ಅದೇ ಸಾಹೇಬ್ರೆ, ಆ ಆಸ್ಪತ್ರೆ ಬಂದ ಹೆಂಗಸು ಯಾರನ್ನೋ ಲವ್ ಮಾಡ್ತಿದ್ಲಂತ್ರಿ ಸರ. ಮದುವೆ ಪ್ರಪೋಸ್ ಬೇರೆ ಮಾಡಿದ್ಲಂತ್ರಿ ಸರ. ಇವನಿಗೆ ಅವಳ ಮೇಲೆ ಇಷ್ಟ ಇಲ್ಲದೆ ಅವಳು ಮೂಗನ್ನೇ ಕಟ್ ಮಾಡಿದ್ಲಂತ್ರಿ ಸರ. ಹೌದಾ? ಮತ್ತೆ ಅವಳು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು, ವಿಶ್ವಸುಂದರಿ ಆಗ್ಬೇಕು, ಚಂದ್ರಮುಖಿ ಆಗ್ಬೇಕು ಅಂತ ಹೇಳಿ ಏನೇನೋ ಹೇಳ್ತಿದ್ಲಂತ್ರಿ ಸರ. ಮತ್ತೆ ಅಲ್ಲಿನ ಡಾಕ್ಟ್ರು ಅವ್ರದ್ದು ಬ್ಯೂಟಿ ಪಾರ್ಲರ್ ಅಡ್ರೆಸ್ ಕೊಟ್ಟು ಕಳ್ಸಿದ್ರಂತ್ರಿ ಸರ್. ಬ್ಯೂಟಿ ಪಾರ್ಲರ್? ಯಾವ್ದದು ಬ್ಯೂಟಿ ಪಾರ್ಲರು? ಅದು ರೂಪಂ ಬ್ಯೂಟಿ ಪಾರ್ಲರ್ ಅಂತ್ರಿ ಸರ್. ರೂಪಂ ಬ್ಯೂಟಿ ಪಾರ್ಲರ್? ನಮ್ ಪುಟ್ಟಪ್ಪಿಗೆ ಹೋಗಿದ್ದು ಅಲ್ಲಿಗೆ ಅಲ್ವಾ? ಹೌದಾ?
ಓ ಒಳ್ಳೆ ತಲೆಬೇನಾಯ್ತಲ್ರಿ. ಅಲ್ಲ ಇವತ್ತು ಬೆಳಿಗ್ಗೆ ಎದ್ದು ನಾನು ಯಾರ ಮುಖನ ನೋಡಿದ್ದೆ? ನನ್ನ ಹೆಂಡತಿ ಮುಖನೇ ನೋಡಿದ್ದೆ. ಥು. ಏಯ್ ಆ ಪಾಟೀಲ, ಆ ಮೂರ್ಕೊಂಡಿ ಮಟ್ಟನ ಸ್ವಲ್ಪ ಹೊರ ಕರ್ಕೊಂಡ್ ಬಾ. ಓಕೆ ಸರ್. ಬಾ ಮಾತ್ರ, ಬಾ. ಏನ್ ಮಾತಾಡ್ತೀರಿ? ನಮ್ಮ ಸಾಹೇಬ್ರ ಹತ್ರ ಬಂದು ಮಾತಾಡಿ. ಬಹಳ ಕಾನೂನು ಮಾತಾಡ್ತೀರಾ. ನಮಸ್ತೆ. ಸರ್ ಇವಳೇ ಸರ್, ಮಧುಮಾಲತಿ. ಮಧುಮಾಲತಿ. ಮತ್ತೆ ಅವರು ಸರ್, ಅವರು ಪಾರ್ಲರ್ ನೂಪುರ ಅಂತ ಸರ್. ಗೋಪುರ ನೂಪುರ ಸರ್. ನೂಪುರ ನೂಪುರ. ಸರಿ ಸರಿ. ಚೆನ್ನು, ಏನೋ ಇದು? ಮಧು. ಮಧುಮಾಲತಿ, ನೀನೇನು ಮಾಡತಿ? ರಾತ್ರಿ ಹೊತ್ತು ಇವನ್ ಜೋಡಿ ಫೋನಾಗ ಮಾತಾಡ್ತಿ. ಸರ, ಚೆನ್ ಬಸು ನನ್ನ ಕ್ಲಾಸ್ಮೇಟ್ ಇದ್ದಾನ. ದಿವ್ಸ ಫೋನ್ ಮಾಡ್ತಾನ. ಇಬ್ರು ಪಾರ್ಟ್ ಟೈಮ್ ಜಾಬ್ ಮಾಡೋದ್ರಿಂದ ನೋಟ್ಸ್ ಹಂಚ್ಕೊತೀವಿ. ನಾಳೆ ನಮ್ಗೆ ಕ್ಲಾಸಲ್ಲಿ ಟೆಸ್ಟ್ ಇದೆ. ಅದಕ್ಕೆ ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿಗೆ ಫೋನ್ ಆಡೋದು ಚರ್ಚೆ ಮಾಡಿದ್ವಿ. ಅಷ್ಟೇ ಸರ. ನೀ ಗೆಜ್ಜೆ ಹಾಕೋದೇನವ? ನೀನೇನಾದ್ರು ನಡುರಾತ್ರಿ ಇವ್ರು ಲಾಜಿಕ್ಗಳು ಬಂದಿದ್ಯೇನ? ಇಲ್ರಿ, ನಾನೆಂದೂ ಗೆಜ್ಜೆ ಹಾಕಿಲ್ರಿ. ಆ ಲಾಜಿಕ್ ಎಲ್ಲದ ಅನ್ನೋದೇ ನಂಗೆ ಸರಿಯಾಗಿ ಗೊತ್ತಿಲ್ರಿ. ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು. ಅದಕ್ಕೆ ಮನೆಗೆ ಹೋಗೋದು ತಡ ಆತ್ರಿ. ಅದಕ್ಕೆ ನೂಪುರ ಮೇಡಮ್ ಮನೆಯೊಳಗೆ ಇದ್ದೇನೆ. ಬೇಕಾದ್ರೆ ಅವರನ್ನೇ ಕೇಳ್ರಿ. ಹೌದು ಸರ್, ಮಧುಮಾಲತಿ ಒಳ್ಳೆ ಹುಡುಗಿ. ಇವಳಿಗೂ ಆ ಕೊಲೆ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ. ಇವಾಗ ನಾನು ಲಾಯರ್ ಕಳ್ಸಕ್ಕೂ ರೆಡಿ ಇದ್ದೀನಿ. ಕೂಲ್ ಮೇಡಮ್, ಕೂಲ್. ನೋಡಿ ಮೇಡಮ್, ನಾವು ಎರಡೆರಡು ಕೇಸಿನಾಗೆ ಬ್ಯುಸಿ ಆಗಿದ್ದೀವಿ. ಒಂದು ಕೊಲೆ ಕೇಸು, ಇನ್ನೊಂದು ಮಿಸ್ಸಿಂಗ್ ಕೇಸು. ಆ ಮಿಸ್ಸಿಂಗ್ ಕೇಸಿನ ಹೆಂಗಸು ನಿಮ್ಮ ಪಾರ್ಲರ್ಗೆ ಬಂದಿದ್ದಾಳೆ ಅಂತ ಸುದ್ದಿ ಸಿಕ್ಕಿದೆ. ಹಾ, ಹೌದು ಸರ್. ನಿನ್ನೆ ಒಂದು ಕೇಸ್ ಬಂದಿತ್ತು. ಅವರಿಗೆ ಮೂಗು ಸರ್ಜರಿ ಆಗಿತ್ತು. ನಾವಿಬ್ರು ನಿನ್ನೆ ಸಂಜೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅವರನ್ನ ಚಂದ್ರಮುಖಿ ಮಾಡೋ ಹೊತ್ತಿಗೆ ಸಾಕಾಯ್ತು ಸರ್. ಅವರು ಮತ್ತೇನಾದ್ರೂ ನಮ್ಮ ಪಾರ್ಲರ್ಗೆ ಬಂದ್ರೆ ನಾವೇ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ. ಇವಾಗ ನೀವು ನಮ್ಮನ್ನು ನಂಬಿ ಒಪ್ಪಿಗೆ ಕೊಟ್ರೆ ನಾವೇನು ಹೊರಡ್ತೀವಿ ಸರ್. ಸರಿ, ನೀವಿನ್ನು ಹೊರಡ್ಬೋದು. ಆದ್ರೆ ಈ ಕೊಲೆ ಕೇಸು ಮುಗಿಯೋ ತನಕ ಊರು ಬಿಟ್ಟು ಎಲ್ಲೂ ಆಚೆ ಈಚೆ ಹೋಗುವಂಗಿಲ್ಲ. ತಿಳಿತಾ? ಸರಿ ಸರ್. ಪುಟ್ಟಪ್ಪ ಸರ್, ಸೈನ್ ತಗೊಂಡು ಕಳಿಸ್ಕೊಟ್ಬಿಡು ಸರ್. ಅಡ್ರೆಸ್ ಎಲ್ಲ ತಗೋ. ಸರಿ ನೋಡಿ, ಫೋನ್ ನಂಬರು, ಅಡ್ರೆಸ್ಸು, ವಾಟ್ಸಪ್ ನಂಬರು ಎಲ್ಲ ಕರೆಕ್ಟ್ ಆಗಿ ಬರುತ್ತೆ. ಬರೀರಿ ಬೇಗ. ಸರ್, ನಾವೇನು ಹೊರಡ್ತೀವಿ. ಸರಿ. ಸರ್, ಆ ಡಾಕ್ಟರ್ ಮತ್ತು ಈಕಿ ಹೇಳೋ ಪ್ರಕಾರ ಇವ್ರ ಕಸ್ಟಮರ್ ಮೂಗು ಗಾಯ ಆಗೈತಿ. ಹೌದು. ಮತ್ತು ನೋಡಕ್ಕೂ ವಿಚಿತ್ರವಾಗಿದ್ದಾರ. ಹಂಗ ಶುದ್ಧ ಆತಲ್ರಿ ಸರ? ಏನದು ಬಿಡಿಸಿ ಹೇಳ್ರಿ ಸರ್. ಅದೇ ಸರ್, ಆ ಹೋಮ್ ಮಿನಿಸ್ಟರ್ ಪಿ ಎ ಬಂದು ಕೊಟ್ರಲ್ಲ ಮಿಸ್ಸಿಂಗ್ ಕೇಸು. ಹೌದು. ಅದಕ್ಕೂ ಆ ಭಾಗವತ್ರ ಬಂದು ಕೊಟ್ರಲ್ಲ ಮಿಸ್ಸಿಂಗ್ ಕೇಸು, ಅದಕ್ಕೂ ಈ ಪಾರ್ಲರ್ಗೂ ಏನೋ ಒಂದು ಲಿಂಕ್ ಇದೆ ಸರ್. ಅವಳನ್ನ ಇಲ್ಲಿ ಕರ್ಸಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸರಿಯಾಗಿ ಹೇಳ್ದೆ ಪುಟ್ಟಪ್ಪ. ನೀನ್ ತಲೆಗೆ ಚಿನ್ನದ ತಗಡು ಮಾಡಿ ಹೊಡಿಸ್ಬೇಕು. ನೋಡು, ನನ್ಗೆ ಯಾಕೋ ಇವಳ ಮೇಲೇನೆ ಡೌಟ್. ಪುಟ್ಟಪ್ಪ, ನೀನೊಂದು ಕೆಲಸ ಮಾಡು. ಆ ಪಾರ್ಲರ್ ಹತ್ರ ಹೋಗಿ ಕಾವಲು ಕಾಯ್ತಾ ಇರು. ಅಂತ ಹೆಂಗಸು ಯಾರಾದ್ರೂ ಬಂದ್ರೆ ತಕ್ಷಣ ನನಗೆ ಫೋನ್ ಮಾಡು. ಇಲ್ಲ ಅರೆಸ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಾ. ನೀನಿನ್ನು ಹೊರಡು. ಸರಿ ಸರ್. ಪುಟ್ಟಪ್ಪ, ಪಾರ್ಲರು ಹೆಂಗಸರು ಇಲ್ಲ ಜೊಲ್ಲು ಸುರಿಸ್ಬೇಡ. ಹೋಗೋ. ಜನ ನನ್ನನ್ನೇ ಯಾಮಾರಿಸ್ತೀನಿ ಅಂತಾರಲ್ರಿ. ನಾನು ಯಾರು ಅಂತ ಗೊತ್ತಲ್ಲ? ಮೈಸೂರು ಹುಲಿ. ಒಂದ್ಸಲ ಗರ್ಜಿಸಿದ್ರೆ ನೋಡ್ತೀರೇನ್ರಿ? ನೋಡ್ತೀರೇನ್ರಿ?
ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಪಾರ್ಲರು ಈ ಸೀರಿಯಲ್ ಎಲ್ಲ ಬೇಕಾ ಶ್ವೇತಾ ಮೇಡಮ್? ಹೇಳಿ ನೀವೇ. ನಂಗೆ ಗೊತ್ತು, ನೀವೇನೇ ಹೇಳಲ್ಲ. ಊಟ ತಿಂಡಿನಾದ್ರೂ ಬಿಡ್ತೀರಾ, ಪಾರ್ಲರು ಸೀರಿಯಲ್ ಬಿಡಲ್ಲ ಅಲ್ವಾ? ಹೆಣ್ಮಗು ಹೆಣ್ಮಗು ಹೆಣ್ಮಗು. ಅಯ್ಯೋ ದೇವ್ರೆ, ಕಿಂಡರ್ ಜಾಯ್ತಿ ನಮ್ಮ ಮಕ್ಕಳೆಲ್ಲ ಬಯ್ಯಂಗೈತಲ್ರಿ ನನಗೆ. ಹೋಗಮ್ಮ ಬಂದ್ಬಿಡ್ತಾರೆ. ಏಯ್, ಹಂಗ್ಯಾಕೋ ದುರ್ಗುಟ್ಕೊಂಡು ನೋಡ್ತ್ಯಾ? ಯಾರು ಹೆಣ್ಮಕ್ಳ ನೋಡಿಲ್ವಾ? ಮನೇಲಿ ಯಾರು ಅಕ್ಕ ತಂಗಿಲ್ವಾ? ಕೈತು ಬಿಟ್ಟ ಅಂದ್ರೆ ಮಗನೇ. ಓಯ್ ರಾಘಣ್ಣ ಸರ್, ಸತ್ಯ ಹೇಳ್ತೀನಿ, ಹೆಣ ಕಾಯ ಕೆಲಸ ಆದ್ರಾಗ್ಬೋದು, ಈ ಪಾರ್ಲರ್ ಕಾಯ ಕೆಲಸ ಅಲ್ಲ ಮಾರ್ರೆ. ಒಬ್ಬ ಹೆಂಗಿದಾರೆ ನೋಡಿ. ನಿಂಗೇನು ಬಂದಿದೆ ದೊಡ್ಡ ರೋಗ? ಅದ್ಯಾಕ ಕಣ್ಣು ಬಾಯಿ ಇಷ್ಟು ದೊಡ್ಡ ಮಾಡ್ಕೊಂಡು ನೋಡ್ತಿದ್ದಿ? ಹಾಗದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಕಿತ್ಕೊಂಡು ಹೊರಗೆ ಬಂದ್ಬಿಡ್ಬೇಕು. ಇನ್ನೊಂದ್ಸಲ ಏನಾದ್ರು ಈ ಕಡೆ ಕಾಣಿಸ್ಕೋಬೇಕು, ಆಮೇಲಿದೆ ನಿನ್ ಹಬ್ಬ. ಸುಬ್ರಹ್ಮಣ್ಯ ಸರ್, ಇವಳು ತಿಳ್ಕೊಂಡಿದ್ದಾಳೆ ನಾನ್ ದೊಡ್ಡ ತ್ರಿಪುರ ಸುಂದರಿ ಅಂತ. ಎದುರುಗಡೆನ ನೋಡಿದ್ರೆ ಉಮಾಶ್ರೀ ತರ ಕಾಣ್ತಾಳೆ, ಹಿಂದ್ಗಡೆನ ನೋಡಿದ್ರೆ ಅಂಬಾಸಿಡರ್ ಹಳೆ ಮಾಡೆಲ್ ತರ ಕಾಣ್ತಾಳೆ. ಹೋಗಮ್ಮ. ಅಯ್ಯೋ ನಿನ್ನ ಓಸಿ ಡ್ರೆಸ್ಸು ಪೋಸ್ ನೋಡು. ಪೊಲೀಸ್ ತರ ವೇಷ ಹಾಕೊಂಡ್ ಬಂದು ಹೋಮ ಬರೋ ಹುಡುಗಿರ್ಗೆಲ್ಲ ಲೈನ್ ಹೊಡಿತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಿನ್ ಜನ್ಮಕ್ಕಿಷ್ಟು. ಪೊಲೀಸ್ ಕರೆಸ್ತೀನಿ ನೋಡು. ಎಂತ ಅವಸ್ಥೆ ಮಾಡಿ ನಾನೇನು ವಾಚ್ಮನ್ ತರ ಕಾಣ್ತೀರಾ? ಪೊಲೀಸ್ ಕರೀತಾಳಂತ ಪೊಲೀಸು. ಹೋಗಮ್ಮ ಹೋಗು. ಅಲ್ಲ, ನಾನೇನಾದ್ರೂ ಚಾ ಕುಡಿಯಕ್ಕೆ ಅಂತ ಹೋಗಿರುವಾಗ ಅವಳೇನಾದ್ರೂ ಒಳಗಡೆ ಹೋಗಿರ್ಬೋದಾ? ಇಲ್ಲ ಸಿಗರೇಟ್ ಸೇದೋಕೆ ಅಂತ ಹೋಗಿರುವಾಗ ಅವಳೇನಾದ್ರೂ ಹೊರಗಡೆ ಹೋಗಿರ್ಬೋದಾ? ನನ್ ಕಣ್ ತಪ್ಪಿಸಿ ಹೆಂಗ್ ಹೋಗ್ತಾಳೆ ಬರ್ಲಿ. ಇವಳು ಯಾವಳಪ್ಪ? ಕಂಚ ಎಂಚ ಒಂದು ತಿಳಿತಿಲ್ವಲ್ಲ. ಛೇ, ಮೂಗ್ ನೋಡಿದ್ರೊಳಗೆ ಒಳಗೋಗ್ಬಿಟ್ಲಲ್ಲ. ಛೇ, ಅಲ್ಲ, ಈ ಒಳಗಡೆ ಹೋಗಿರೋ ಹೆಂಗಸಿಯಾರು ಹೊರಗಡೆ ಬರ್ಲೇ ಇಲ್ಲ. ನನ್ನನ್ನೇನಾದ್ರೂ ನೋಡಿ ಹಿಂದ್ಗಡೆ ಬಾಗಿಲಿಂದ ಓಡೋದ್ರೆ ಹಿಂಗೆ ಯಾವ್ದಕ್ಕೊಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡೇ ಬರೋ. ಏನಾಗ್ಬೇಕು ಅಲ್ಲ? ಬನ್ನಿ. ಯಾರಾದ್ರು ಡೇಂಜರ್ ಅಂತ ಹೇಳಿದ್ರು? ಎಂತೆಂತ ಕೇಸೆಲ್ಲ ಇಡ್ತಿದ್ದೀನಿ. ಮೊನ್ನೆ ಮಂಗಳೂರಲ್ಲಿ ಚಾಪ್ಟಿಗೆ ಹಂಗೆ ಹಿಡ್ದವ್ರು ಯಾರು? ನಾವೇ. ಒಂದ್ಸಲ ಹೇಳಿದ್ದೆ ಇಲ್ಲಿ ಕಾಣಿಸ್ಕೋಬೇಡ ಅಂತ, ಮತ್ತೆ ಇಲ್ಲಿ ಬಂದಿದೆ. ಪೊಲೀಸ್ ಪುಟ್ಟ ಅಯ್ಯೋ ಸರ್, ನೀವ್ಯಾಕೆ ಪರ್ಮಿಷನ್ ಇಲ್ದೆ ಹೆಣ್ಮಕ್ಳ ಪಾದ ನೋಡಕ್ ಬಂದ್ರಿ? ಅಯ್ಯೋ ಮೇಡಮ್, ನಮ್ ಸಾಹೇಬ್ರು ಕಾವಲ್ ಕಾಯಕ್ಕೆ ಅಂತ ಕಳ್ಸಿದ್ರು ಮೇಡಮ್. ಹಾಗೆ ನಮ್ ಮಿಸ್ಸಿಂಗ್ ಕೇಸ್ ಹುಡ್ಕೊಂಡು ಒಳಗಡೆ ಯಾರ್ಯಾರಿದ್ದಾರೆ ಅಂತ ಹೋದೆ ಮೇಡಮ್. ಒಂದು ಕೊಟ್ರು ಬ್ಯಾಡ ಅಂದ್ರು ಕೊಟ್ರು ಮೇಡಮ್. ಅಲ್ಲ, ಪೊಲೀಸ್ ಅಂತ ನೋಡಿದೆ ಹೊಡಿತಾರಲ್ಲ ಮೇಡಮ್. ಏನ್ ಜನ ಮೇಡಮ್ ಇವರು? ಅಯ್ಯೋ ಗೊತ್ತಾಗಿಲ್ಲ ಸರ್, ನೀವು ಏಕಾಏಕಿಯಾಗಿ ಒಳಗ್ ಬಂದ್ರಲ್ಲ, ಅದಕ್ಕೆ ಗೊತ್ತಾಗದೆ ಹೊಡೆದು ಬಿಟ್ರು. ಇವರೆಲ್ಲರ ಪರವಾಗಿ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಸರ್. ನೀವಿನ್ನು ಹೊರಡಿ. ಅಯ್ಯೋ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ನೀವೇ ಹೇಳಿ. ಕರ್ಮ. ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಪ್ಪ ದೇವರ ನಮಸ್ಕಾರ. ಸಾರ್, ನಿಮ್ ಲಾಟಿ. ಸರಿ ನೀವೆಲ್ಲ ಒಳಗ್ ನಡೀರಿ. ಅದು ನೋಡ್ಕೊಳಮ್ಮ.
ನನ್ನ ಈ ಸೌಂದರ್ಯ ನನ್ನನ್ನೇ ಕಿತ್ತು ತಿನ್ನುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕಥೆ ನನಗೆ ಹೊಸತು ಅಂತ ಅನ್ನಿಸ್ತಾ ಇಲ್ಲ. ಇದು ಆದಿಯಿಂದ ಇಂದಿನವರೆಗೆ ಅನೂಚಾನವಾಗಿ ಸಾಗಿ ಬಂದಿದೆ. ಭೂಲೋಕ ಮಾತ್ರ ಅಲ್ಲ, ಪಾತಾಳ ಸ್ವರ್ಗವನ್ನು ಬಿಡದೆ ವ್ಯಾಪಿಸಿದೆ. ಹೆಣ್ಣಾದವಳು ತನ್ನ ದೇಹದ ಸೌಂದರ್ಯವನ್ನ ಕಾಪಾಡಿಕೊಳ್ಬೇಕು. ಯಾಕೆ ಗೊತ್ತುಂಟಾ? ಗಂಡಸರ ಆಸೆ ತೀರಿಸಲಿಕ್ಕೆ. ದೇವಲೋಕದ ಸಿಂಹಾಸನ ಏರ್ಲಿಕ್ಕೆ ದೇವೇಂದ್ರನೇ ಆಗಬೇಕು. ಆದ್ರೆ ಅವನ ಮನಸ್ಸಿಗೆ ಖುಷಿಯಾಗುವಾಗಿ ಕುಣಿಲಿಕ್ಕೆ ರಂಭೆ, ಊರ್ವಶಿ, ಮೇನಕೆಯರೇ ಬೇಕು. ಅದು ಹಾಗಿರ್ಲಿ, ಮುಂದೇನಾಯ್ತು? ಅಲ್ಲಿ ಆದ ಅವಮಾನಗಳನ್ನು ಸಹಿಸಿಕೊಂಡು ಮುಂಬೈ ಬಿಟ್ಟು ಇಲ್ಲಿ ಬಂದೆ. ಈ ಬಾಗಿಲು ತೆರೆದೆ. ಅಲ್ಲಿ ಕಲಿತ ಕಸಬು ಇಲ್ಲಿ ಕೈ ಹಿಡಿತು. ಆದ್ರೆ ಮೇಡಮ್, ನಿಮಗೆ ತೊಂದರೆ ಕೊಟ್ಟವನನ್ನು ಸುಮ್ಮನೆ ಬಿಡಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಹಾ, ಪೊಲೀಸ್ ಕಂಪ್ಲೇಂಟ್ ಅಂದ ತಕ್ಷಣ ನೆನಪಾಯ್ತು. ಇವತ್ತಿನ ಬೆಳಗಿನ ಪೇಪರ್ನಲ್ಲಿ ಒಂದು ಜಾಹೀರಾತಿತ್ತು. ಒಂದು ಮಿಸ್ಸಿಂಗ್ ಕೇಸ್ ಅಂತೆ. ಅವರ ಮೂಗಿಗೂ ಗಾಯ ಆಗಿದ್ದಂತೆ. ಹುಡುಕಿ ಕೊಟ್ಟವರಿಗೆ 5 ಲಕ್ಷ ಬಹುಮಾನನೂ ಕೊಡ್ತಾರಂತೆ. ನಿಮ್ಮ ಮೂಗಿನಲ್ಲಿಯೂ ಗಾಯ ಇದೆ. ಅವ್ರು ಹುಡುಕ್ತಿರೋದು ನಿಮ್ಮನ್ನೇ ಅಂತಾದ್ರೆ ಆ 5 ಲಕ್ಷ ನನಗೆ ಸಿಗ್ತದೆ. ಆ ಹಣದಿಂದ ಈ ಪಾರ್ಲರ್ ಅನ್ನು ದೊಡ್ಡದು ಮಾಡಿ ಇನ್ನೂ 2 ಹೆಣ್ಮಕ್ಳಿಗೆ ಕೆಲಸ ಕೊಡೋ ಆಸೆ ನಂದು. ಹಾಗಾಗಿ ನೀವೀಗ ನನ್ನ ಜೊತೆ ಸ್ಟೇಷನ್ಗೆ ಬರ್ತೀರಾ? ಸರಿ, ನನ್ನಿಂದ ನಿಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಆದ್ರೆ ಖಂಡಿತ ಬರ್ತೇನೆ. ನಡೀರಿ ಹೋಗೋಣ. ಸರಿ. ಇಷ್ಟೆಲ್ಲ ನಡೀತಾ ಅಲ್ಲ? ನಿನ್ನನ್ನು ಯಾರು ಆ ಪಾರ್ಲರ್ ಒಳಗೆ ನುಗ್ಗಕ್ಕೆ ಹೇಳಿದ್ದು? ಆ ತರ ಗೂಳಿಯಾಗಿ ನುಗ್ಗಿದ್ರೆ ನೀನಲ್ಲ ನಾನೊಬ್ರು ಬಡಿತಾರೆ. ಏನ್ ಸರ್ ನೀವು ನಗ್ತಿರಲ್ಲ? ನನ್ ಕಷ್ಟ ನನಗೆ ಇನ್ನು ಆಳೋಕ್ಕಾಗುತ್ತೇನೋ? ನಮಸ್ತೆ ಸರ್. ಏ 2 ದಿನ ಆಯ್ತು ರಿಪೋರ್ಟ್ ಕೇಳಿ, ಈಗ ಬಂದು ನಮಸ್ತೆ ಹೇಳ್ತಿದ್ದೀರಾ. ಎಲ್ಲಿದೆ ರಿಪೋರ್ಟು? ಸರ್ ರಿಪೋರ್ಟ್ ಸರ್. ಕಾಡು ಪ್ರಾಣಿ ಇದು ಹೆಂಗ್ರಿ ಸಾಧ್ಯ? ಸರ್, ನಮಸ್ತೆ. ಇವರೇ ನಮ್ಮ ಪಾರ್ಲರ್ ಕಸ್ಟಮರ್. ಇವರ ಮೂಗಿನಲ್ಲಿಯೂ ಗಾಯ ಆಗಿತ್ತು. ನೀವು ಹುಡುಕ್ತಿರೋದು ಇವರೇ ಅಂತ ಊಹೆ ಮೇರೆಗೆ ಇಲ್ಲಿಗೆ ಕರ್ಕೊಂಬಂದೆ. ನೋಡಮ್ಮ, ಸ್ವಲ್ಪ ಮುಂದೆ ಬಾ. ಏ ಪಾಟೀಲ, ಸರ್ ಸರ್. ಏನು ಅಂತ ಸ್ವಲ್ಪ ವಿಚಾರಣೆ ಮಾಡ್ಕೊ. ಓಕೆ ಸರ್. ಏನ್ ನಿಮ್ಮ ಹೆಸರು? ಶೂರ್ಪನಖ. ವಯಸ್ಸು? ಕೊಲೆ ಪ್ರಯತ್ನ ಮಾಡಿದವ ಲಕ್ಷ್ಮಣ. ಅವನ್ಯಾರೇ? ಎಲ್ಲಿದ್ದಾನೆ? ಅಯೋಧ್ಯೆಯ ರಾಜಕುಮಾರ ಶ್ರೀರಾಮನ ತಮ್ಮ ಲಕ್ಷ್ಮಣ. ಹಾಗಾದ್ರೆ ಅವನಪ್ಪ ದಶರಥ, ಅವನ ಹೆಂಡತಿ ಸೀತೆ, ಅವರು ವನವಾಸಕ್ಕೆ ಬಂದಿದ್ರು. ಅಲ್ಲಿ ನಿನ್ನ ಮೂಗು ಕೊಯ್ದ್ರು ಅಲ್ವಾ?
ಇದೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿಯೋ ಅಲ್ಲ ನಿನ್ನ ನಾಟಕದ ಟೆಂಟ್ ಅನ್ಕೊಂಡಿಯೋ? ಬಾಯಿಗೆ ಬಂದಾಗೆ ತಗೊಳ್ತಾಳೆ. ಎಲ್ಲಿಂದ ಬರ್ತೀರೋ ನಿಮ್ಮ ತಲೆ ತಿನ್ನೋಕೆ? ನಮ್ಮ ಶೂರ್ಪಣಕ್ಕೆ ಸಿದ್ಧಾಳ ಮಾರ, ನಮ್ಗೆ ಹೊರಡೋ ಟೈಮ್ ಆಯ್ತು ಮಾರ್ರೆ. ಇವರೊಂದು ಕಮ್ಮಿ ಆಗಿದ್ರು ನೋಡಪ್ಪ. ಮೊದಲಾನ ಒಂದು ಮುಂಜಾಗಿನಿಂದ ತಲೆ ಕೆಟ್ಟು ಇಲ್ಲಿ ಕಿಕ್ಕಿ 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 ಕಿ ಆಗೇವಿ. ಅವರೊಬ್ರು ಗೋಲ್ಡ್ ತಗೊಂಡು ಬಂದು ಇಲ್ಲಿ ಕಿಕ್ಕಿ 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 ಅನ್ನಕತ್ತೇನ. ಇಲ್ಲಿ ಯಾರು ಏನು ಅಂತಾನೆ ನಮ್ಗೆ ತಿಳಿಯದಂಗಾಗಿದೆ. ರೇ, ಇಲ್ಲಿರುವ ಇಷ್ಟು ಜನರಲ್ಲಿ ನಿಮ್ ಶೂರ್ಪಣಕ್ಕೆ ನೀವೇ ಹಿಡ್ಕೊಳ್ರಿ. ಹೌದು, ಒಬ್ಬ ಬಂದ ಒಳ್ಳೆ ಶೂರ್ಪನಕ್ಕೆ ಅನ್ಕೊಂಡು ಇವಳೊಬ್ಳು ರಾಮಾಯಣದ ಕಥೆ ಹೇಳ್ತಾಳೆ. ಎಲ್ಲಿಂದ ಬರ್ತೀರಿ ನಮ್ಮ ತಲೆ ತಿನ್ನಕ್ಕೆ ನೀವು? ಏನು ನಿಮಗೆ ನನ್ನ ಮಾತಿನ ಮೇಲೆ ಸಂದೇಹವೋ? ಹೌದು. ಹಾಗಾದರೆ ನನ್ನ ನಿಜ ರೂಪ ದರ್ಶನವನ್ನು ಮಾಡ್ತೇನಂತೆ. ಇದೋ ನೋಡಿ. ಇದೇನಾ ಬೇಸರ? ಇದೇ ಬೇಸರ ನಿಮ್ದು? ಬಳಿರೆ ಪರಾಕ್ರಮಶಾಲಿ. ಬಲ್ಲಿರೇನಯ್ಯ. ಇರುವಂತಹ ಸ್ಥಳ ಆರಕ್ಷಕ ಠಾಣೆ ಎಂಬುದಾಗಿ ಬಲ್ಲೆವು. ಬಂದಂತಹ ಕಾರ್ಯ ಅನೇಕವಿದೆ. ಪುಟ್ಟಪ್ಪ, ಸ್ಟೇಟ್ಮೆಂಟ್ ತಗೋ. ಏನ್ ಸ್ಟೇಟ್ಮೆಂಟ್? ಒಂದು ಮೂಗಿನಿಂದ ಸೋರುತ್ತಿದ್ದ ರಕ್ತದೊಡನೆ ರಂಗಸ್ಥಳದಿಂದ ಓಡಿ ಹೋದ ನಾನು ಒಂದು ವಸತಿ ಕಟ್ಟಡದ ಹಿಂದುಗಡೆಯ ಬಾಗಿಲಿನಿಂದ ಆ ಕಟ್ಟಡದ ಒಳಗೆ ಪ್ರವೇಶವನ್ನು ಪಡೆದೆ. ಅಲ್ಲೊಂದು ಕೋಣೆಯು ಅರೆತೆರೆದ ಸ್ಥಿತಿಯಲ್ಲಿತ್ತು. ಆ ಕೋಣೆಯ ಒಳಗೆ ಹೋದೆ. ಅಲ್ಲಿನ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ಮಂಚದ ಮೆಲುಹಾಸಿನಲ್ಲಿ ನನ್ನ ಮೂಗನ್ನು ಒರೆಸಿಕೊಂಡೆ. ಆಗ ನನ್ನ ಮೂಗಿನಿಂದ ಸೋರುತ್ತಿದ್ದ ರಕ್ತ ಆ ಕೋಣೆಯ ತುಂಬೆಲ್ಲ ಹರಡಿತ್ತು. ನೇರ ಅಲ್ಲಿಂದ ಚಿಕಿತ್ಸೆ ಪಡೆಯುವ ಸಲುವಾಗಿ ಚಿಕಿತ್ಸಾಲಯಕ್ಕೆ ತೆರಳಿ ನಾನಾ ಚಿಕಿತ್ಸೆಯನ್ನೂ ಪಡೆದುಕೊಂಡೆ. ಆ ನಂತರ ಚಂದ್ರಮುಖಿಯಾಗಬೇಕೆಂಬುವ ಹಂಬಲವನ್ನು ಹೊತ್ತು ನೇರ ಈಕೆಯಲ್ಲಿಗೆ ತೆರಳಿದೆ. ಅಲ್ಲಿ ನನ್ನ ಮುಖಾರವಿಂದವನ್ನು ನೋಡಿ ಮರುಗಿದ ಹೆಣ್ಣು ಮನಸ್ಸುಗಳು ನನ್ನನ್ನು ಚಂದ್ರಮುಖಿಯನ್ನಾಗಿ ಮಾರ್ಪಾಟು ಮಾಡಿದ್ದಾರೆ. ಹಾಗಾಗಿ ನಾನು ಬಂದಂತಹ ಕಾರ್ಯ ಫಲಿಸಿತು. ಇನ್ನು ತಡ ಮಾಡುವುದಿಲ್ಲ. ಈ ಘೋರ ರೂಪ ಅಳಿಸಿ ಇಲ್ಲಿಂದ ಹೊರಟು ಮುಂದಾಗಬೇಕಾದದನ್ನು ನೋಡ್ತೇನಂತೆ. ಇದೋ ಈಗಲೇ ಹೊರಟೆ. ಅಂತೂ ನಮ್ಮ ಶೂರ್ಪನಕ್ಕೆ ಸಿಗ್ತಾಳೆ. ಹುಡುಕಿ ಕೊಟ್ಟದಕ್ಕೆ ಮಸ್ತ್ ಥ್ಯಾಂಕ್ಸ್. ಮತ್ತೆ ಇವತ್ತು ರಾತ್ರಿನೇ ರಾವಣನ ವಧೆ ಆಟ ನೀವೆಲ್ಲ ನೋಡಕ್ ಬನ್ನಿ. ಆಯ್ತಾಯ್ತು. ಮತ್ತೆ ಈ ಕೊಡೋದಿನ ಪ್ರಮೋಷನ್ ಮಾಡಿಸುವ. ಅಪ್ಪ, ತಂದೆ ಹೋಗಪ್ಪ. ಧರ್ಮಕ್ಕೆ 2 ದಿನ ಓಡಾಡಿದ್ದಕ್ಕೆ ಸಾರ್ಥಕ ಆಯ್ತು. ಹೋಗು. ಆಟ ನೋಡಕ್ ಬನ್ನಿ. ಆಟ ಅಲ್ಲ. ನೀವು ಬನ್ನಿ ಆಟ. ಸರ್, ಇಲ್ಲಿಗೆಲ್ಲ ಕ್ಲಿಯರ್ ಆದಂಗೆ ಆಯ್ತು. ಹೌದು. ಆ ಹೆಣಾಲಿ ಇಲ್ದಿರೋ ಕೊಲೆ ಕೇಸು ಖತಮ್, ಈ ಮನುಷ್ಯನ ಇಲ್ದಿರೋ ಮಿಸ್ಸಿಂಗ್ ಕೇಸು ಖತಮ್. ಹೌದು ಪುಟ್ಟಪ್ಪ, ಇಲ್ಲಿಗೆಲ್ಲ ಬಗೆಹರ್ದಂಗ ಹೌದು ನೋಡು ಸರ್, ಬಗೆಹರ್ದಂಗೆ. ನೋಡು ಪುಟ್ಟಪ್ಪ, ಆ ಸ್ಟೇಟ್ಮೆಂಟ್ಗೆಲ್ಲ ಸೈನ್ ತಗೊಂಡು ಇವರನ್ನೆಲ್ಲ ಕಳಿಸ್ಕೊಟ್ಬಿಡು. ಮತ್ತೆ ಆ ಲಾಡ್ಜ್ ಓನರ್ ಇದ್ದಾರಲ್ಲ, ಅವರಿಗೂ ಒಂದು ವಿಷಯ ತಿಳಿಸ್ಬಿಡು. ಸರ್, ಅದೇ ಖುಷಿಯಲ್ಲಿ ಪಾರ್ಟಿ ಗಿಟಿ ಏನಾದ್ರು? ಮೈಸೂರು ಪಾರ್ಟಿ ಕೇಳ್ತೇನೆ ನನ್ನ ಮಗನ ಎಲ್ತು ಬಿಟ್ಟ ಅಂದ್ರೆ ಅಯ್ಯಯ್ಯೋ ಸರ್, ಚಂದನಾಪುರದ ಮಹಾರಾಣಿ ಶೂರ್ಪಣಖಾದೇವಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಬಳಿರೆ ಪರಾಕ್ರಮಶಾಲಿನಿ. ಬಲ್ಲಿರೇನಯ್ಯ.
ಇರುವಂತಹ ಸ್ಥಳ ಚಂದನಾಪುರ ರಾಜ್ಯಕ್ಕೆ ಯಾರೆಂದು ಕೇಳಿದ್ದೀರಿ? ಶೂರ್ಪನಖಿ ದೇವಿ ಎಂದು ಕೇಳಿದ್ದೇವೆ. ಹಾಗೆಂದರೆ ಅದು ನಾವೇ. ಒಡ್ಡೋಲಗಗೊಂಡ ಕಾರ್ಯ ಅನೇಕವಿದೆ, ಅನೇಕವಿದೆ. ವನರಾಶಿಯಿಂದ ಆವೃತವಾದ ಈ ಚಂದನಾಪುರವೆಂಬ ಸಾಮ್ರಾಜ್ಯವನ್ನು ಸ್ವತಃ ಕಟ್ಟಿ ಬೆಳೆಸಿದ ನಾನು ಇದರ ಚಕ್ರವರ್ತಿನಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದೇನೆ. ರಾಮನ ಕಪಿಸೇನೆಯ ದಾಳಿಗೆ ಧ್ವಂಸಗೊಂಡ ಸ್ವರ್ಣಲಂಕೆಯ ಕುರಿತಾಗಿ ಒಂದು ಕಾಲದ ತವರು ಮನೆ ಎಂಬ ಪ್ರೀತಿಯ ನೆನಪು ನನ್ನಲ್ಲಿ ಉಳಿದಿದೆ. ಆದರೆ ಅಣ್ಣ ರಾವಣ ಅಗಲಿದ ತರುವಾಯ ಮತ್ತೆ ನಾನಲ್ಲಿಗೆ ಹೋಗಲಿಕ್ಕೆ ಇಚ್ಛಿಸಿದವಳಲ್ಲ. ಹೆಣ್ಣೊಬ್ಬಳು ಗಂಡಸಿನ ಆಶ್ರಯದಲ್ಲಿ ಮಾತ್ರ ಬದುಕಬೇಕು ಎಂಬ ಪ್ರಾಚೀನ ನಂಬಿಕೆಯಿಂದ ಈ ಜಗತ್ತು ಹೊರಬರಬೇಕೆಂದು ಬಯಸುವವಳು ನಾನು. ಹಾಗಾಗಿ ನನ್ನದ್ದಾದ ಪರಿಶ್ರಮದಿಂದ ಈ ಹೊಸ ರಾಜ್ಯವನ್ನು ನಿರ್ಮಿಸಿಕೊಂಡಿದ್ದೇನೆ. ಇಲ್ಲಿ ಬದುಕುವವರೆಲ್ಲರೂ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಸಮಾನರಾಗಿ ಬದುಕಬೇಕೆಂಬುವ ಹಂಬಲ ನನ್ನದು. ಹಾಗಾಗಿ ನಿತ್ಯದಂತೆ ಓಲಗ ಕೊಟ್ಟದ್ದಾಗಿದೆ. ಯಾರಲ್ಲಿ ನಮ್ಮ ರಾಜ್ಯದ ಗಡಿಯನ್ನು ಅಕ್ರಮವಾಗಿ ಪ್ರವೇಶಿಸಿದ ಆಗಂತುಕರಿದ್ದರೆ ಅವರನ್ನು ಕರೆತನ್ನಿ ವಿಚಾರಣೆಗೆ ಒಳಪಡಿಸಿ. ಓ, ಯಾರು ನೀನು? ಎಲ್ಲಿಯವರು? ನಮ್ಮ ರಾಜ್ಯವನ್ನು ಪ್ರವೇಶಿಸಲು ಕಾರಣವದೇನು? ವಂದಿಸಿಕೊಂಡಿದ್ದೇನೆ. ನಮ್ಮದು ಇಳೆಯೊಳಗೆ ಹೆಸರುವಾಸಿಯಾದ ಅಯೋಧ್ಯ ನಗರ. ಓಹೋ, ಅಖಂಡ ಭೂಮಂಡಲದಲ್ಲಿ ಸಾರ್ವಭೌಮನೆಂದು ಖ್ಯಾತಿವೆತ್ತ ಶ್ರೀರಾಮಚಂದ್ರ ನನ್ನ ಅಣ್ಣ. ಅಗಸನ ನಿಂದನೆಯ ಮಾತುಗಳನ್ನು ಕೇಳಿ ಪ್ರಜೆಗಳ ಕೀಳ್ನುಡಿಗೊಳಗಾಗಿ ಅತ್ತಿಗೆ ಸೀತಾ ಮಾತೆಯನ್ನು ಕಾಡಿಗೆ ಬಿಡಬೇಕಾದ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿ ಬಂತು. ಓಹೋ, ಆ ದುರಂತವನ್ನು ಚಿಂತಿಸುತ್ತಾ ಬಂದದ್ದರಿಂದ ಮಾರ್ಗಗತಿಯ ಬಗ್ಗೆ ಅರಿಯದೆ ನನ್ನಿಂದ ಪ್ರಮಾದವಾಗಿ ನಿಮ್ಮ ವನ ಪ್ರದೇಶವನ್ನು ಪ್ರವೇಶಿಸಿದ್ದೇನೆ. ನನ್ನಿಂದ ಪ್ರಮಾದವಾಗಿದೆ. ಕಾಲದ ಪರಿಭ್ರಮಣೆಯ ಗತಿಯನ್ನಾಗಲಿ ಅದು ಸಾಗುವ ದಿಕ್ಕಿನ ಪರಿಯನ್ನಾಗಲಿ ಊಹಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿಜ. ಒಂದು ಕಾಲದಲ್ಲಿ ನನ್ನ ಪ್ರೇಮ ನಿವೇದನೆಯನ್ನು ತಿರಸ್ಕರಿಸಿ ನನ್ನ ಅಂಗಚ್ಛೇದನ ಮಾಡಿದ ಲಕ್ಷ್ಮಣ ಇಂದು ನನ್ನೆದುರು ವಿಚಾರಣೆಗಾಗಿ ನಿಂತಿದ್ದಾನೆ. ಎಲೈ ಲಕ್ಷ್ಮಣ, ಪ್ರಾಯಶಃ ನೀನು ನನ್ನನ್ನು ಗುರುತಿಸಲಾರೆ. ಕಾರಣ ನನ್ನ ಮುಖದ ಮೂಗಿನ ಕಲೆ ಮಾಗಿದೆಯಾದರೂ ಅದರ ನೋವಿನ ಸೆಲೆಯೊಂದು ಗುಪ್ತಗಾಮಿನಿಯಾಗಿ ನನ್ನೊಳಗೆ ಹರಿಯುತ್ತಲೇ ಇದೆ. ಮೂಗಿನ ಕಲೆ ಅಂದರೆ ನೀನು ಶೂರ್ಪನಖ ಅಲ್ವೇ? ಹೌದು. ಲಂಕಾಧಿಪ ರಾವಣನ ತಂಗಿ. ಹಿಂದೊಮ್ಮೆ ನನ್ನಿಂದ ಶಿಕ್ಷೆಗೆ ಒಳಪಟ್ಟವಳು. ಹೌದು. ಶೂರ್ಪನಖ, ನಾನಿಂದು ತಪ್ಪಿತಸ್ಥನಾಗಿ ನಿನ್ನ ಆಸ್ಥಾನದಲ್ಲೇ ನಿಂತಿದ್ದೇನೆ. ಪ್ರಾಯಶಃ ನೀನು ಸೇಡನ್ನು ತೀರಿಸಿಕೊಳ್ಳುವ ಈ ಸುಸಂಧಿಯನ್ನು ಬಿಡಲಿಕ್ಕಿಲ್ಲ ಅಂತ ನಾನು ಭಾವಿಸುತ್ತೇನೆ. ಆಗಲಿ, ನನ್ನಿಂದ ಪ್ರಮಾದವಾಗಿದೆ. ನೀನು ಕೊಡುವ ಯಾವುದೇ ಶಿಕ್ಷೆಗೆ ನಾನು ಸಿದ್ಧನಿದ್ದೇನೆ ಶೂರ್ಪನಖ. ಲಕ್ಷ್ಮಣ, ನೀನು ಮಾತನಾಡುತ್ತಿರುವುದನ್ನು ನೋಡಿದರೆ ಈ ಕಾಲ ನಿನ್ನನ್ನು ಮಾಗಿಸಿಲ್ಲ ಎಂದು ಭಾಸವಾಗ್ತಾ ಇದೆ. ನಮಗೆ ವಯಸ್ಸಾದಂತೆ ನಮ್ಮ ಜೀವನಾನುಭವಗಳು ನಮ್ಮನ್ನು ಪರಿಪಕ್ವಗೊಳಿಸಿದರೆ ನಾವು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಏನೆಂದೆ ನೀನು? ನಿನ್ನನ್ನು ಶಿಕ್ಷಿಸುವುದೇ? ಅದರ ಅಗತ್ಯವೂ ನನಗಿಲ್ಲ, ಆಸಕ್ತಿಯೂ ನನಗಿಲ್ಲ. ಎಲೈ ಲಕ್ಷ್ಮಣ, ನಾವು ದಾನವರು, ಹೊರನೋಟದಲ್ಲಿ ರಾಕ್ಷಸರೇ, ನಾನು ಅದನ್ನು ಒಪ್ಪಿಕೊಳ್ತೇನೆ. ಆದರೆ ನೀವು ಮಾನವರು, ಹೊರನೋಟದಲ್ಲಿ ಸೊಬಗರು, ಆದರೆ ಒಳಗೆ ಅದು ಹೇಗೂ ಇರಲಿ ಬಿಡು. ಆದರೆ ಲಕ್ಷ್ಮಣ, ನೀವು ಈ ಹಿಂದೆ ಹೇಗೆ ಬದುಕಿದ್ದೀರೋ ಅಥವಾ ಯಾವ ಜೀವನಾನುಭವಗಳನ್ನು ಗಳಿಸಿಕೊಂಡಿದ್ದೀರೋ ನನಗೆ ತಿಳಿಯದು. ಆದರೆ ನಾನು ಮಾತ್ರ ಒಂದು ಮಟ್ಟದ ತಿಳಿವನ್ನು ಒಳಗಿಳಿಸಿಕೊಂಡಿದ್ದೇನೆ. ಪ್ರೇಮದ ಆಸೆ ಹೊತ್ತು ನಿಂತ ಹೆಣ್ಣಿನ ಅಂಗ ಕತ್ತರಿಸುವ ಸಂಸ್ಕಾರ ನಿನ್ನದಾಗಿತ್ತು. ನಿನ್ನ ಗತವನ್ನು ಕ್ಷಮಿಸಿ ನಿನ್ನನ್ನು ಉಪೇಕ್ಷಿಸಿ ಕಳಿಸಬಲ್ಲ ಹೃದಯ ವೈಶಾಲ್ಯತೆ ಇಂದು ನನಗಿದೆ. ಅಂದು ನಿನ್ನೆದುರು ನಿಂತ ಶೂರ್ಪನಖಿಯ ಆದ್ಯತೆಗಳು ಬೇರೆಯೇ ಆಗಿದ್ದವು. ಆದರೆ ಇಂದು ನಿನ್ನೆದುರು ನಿಂತಿರುವ ಈ ಶೂರ್ಪನಖಿಗೆ ಸಾಧಿಸಲು ಬಹಳಷ್ಟು ಸಂಗತಿಗಳಿದ್ದಾವೆ. ಒಳ್ಳೆ ಏನಂದೆ ನೀನು? ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ಬಿಟ್ಟು ಬಂದಿದ್ದೇನೆ ಎಂದು ಅಲ್ಲವೇ? ಅಲ್ಲಯ್ಯ, ಲಂಕೆಯಲ್ಲಿಯೇ ಅಗ್ನಿ ಪ್ರವೇಶದ ಮೂಲಕ ತನ್ನ ಶೀಲಕ್ಕೆ ರುಜುವಾತು ನೀಡಿದ ಆಕೆಯನ್ನು ಒಪ್ಪಿ ನಿನ್ನಣ್ಣ ಕೂಡಿದ ಬಳಿಕವೇ ಆಕೆಯ ಗರ್ಭದಲ್ಲಿ ನಿಮ್ಮ ವಂಶದ ಕುಡಿ ಒಡಮೂಡಿದೆ. ಆ ನಂತರದಲ್ಲಿ ನೀವು ಪರನಿಂದನೆಯನ್ನು ಮನ್ನಿಸಿ ಆಕೆಯನ್ನು ಕಾಡಿಗೆ ಕಳಿಸ್ತೀರಿ ಅಂತಾದರೆ ಇದು ಎಷ್ಟು ಸರಿ? ಇದು ಸೀತೆಯ ಪ್ರಶ್ನೆ. ಇದನ್ನು ಸೀತೆಯೇ ಕೇಳಬೇಕು. ಆದರೆ ಲಕ್ಷ್ಮಣ, ಮುಂದೊಂದು ದಿನ ನಿಮ್ಮ ರಾಜ್ಯದಲ್ಲಿ ಹೆಣ್ಣೊಬ್ಬಳನ್ನು ಹೀಗೆ ಹೊತ್ತು ಗೊತ್ತಿಲ್ಲದೆ ಹೊರಗೆ ಹಾಕುವ ಪ್ರಸಂಗ ಬಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಕಾಡಿನಲ್ಲಿ ಬಿಡಬೇಡ. ನನ್ನ ರಾಜ್ಯಕ್ಕೆ ಕಳಿಸಿಕೊಡು. ಇಲ್ಲಿ ಹೆಣ್ಣೊಬ್ಬಳು ನಿಶ್ಚಿಂತೆಯಿಂದ ಜೀವನ ನಡೆಸಬಹುದು. ಅಲ್ಲದೆ
ಯಾರದ್ದೋ ಮಾತನ್ನು ಕೇಳಿ ಹೊರಗಟ್ಟುವ ಗಂಡಂದಿರ ಭಯ ನನ್ನ ರಾಜ್ಯದ ಯಾವ ಸ್ತ್ರೀಯರಿಗೂ ಇಲ್ಲ. ಸ್ತ್ರೀಯರಿಗೆ ಅಂತಹದ್ದೊಂದು ರಕ್ಷಣೆಯನ್ನು ನೀಡಲಾಗದಿದ್ದರೆ ಅದಾವ ರಾಮರಾಜ್ಯವಯ್ಯ ನಿಮ್ಮದು. ಶೂರ್ಪನಖ, ಮೆಚ್ಚಿದೆ ನಿನ್ನ ವಾಕ್ಚಾತುರ್ಯವನ್ನು. ನಿನ್ನ ಸ್ತ್ರೀ ಪರವಾದ ಧೋರಣೆಯನ್ನು ನಾನು ಸ್ವಾಗತಿಸುತ್ತೇನೆ. ನಿನ್ನ ಬದಲಾವಣೆಯನ್ನು ಕೂಡ ನಾನು ಮೆಚ್ಚಿಕೊಂಡಿದ್ದೇನೆ ಶೂರ್ಪನಖ. ಆದರೆ ನಾನಿಂದು ಒಂದು ವಿಚಾರವನ್ನು ನಿನಗೂ ಹಾಗೂ ನಿನ್ನ ಮೂಲಕ ಇಡೀ ನಾಡಿಗೆ ತಿಳಿಸಬೇಕೆಂದಿದ್ದೇನೆ. ಏನದು? ನನ್ನ ಅಣ್ಣ ಶ್ರೀರಾಮಚಂದ್ರನಿಗೆ ಅತ್ತಿಗೆ ಸೀತಾಮಾತೆಯ ಶೀಲದ ಮೇಲೆ ಎಳ್ಳಷ್ಟು ಕೂಡ ಅಪನಂಬಿಕೆ ಇರಲಿಲ್ಲ. ಮತ್ತೆ ನನ್ನ ಅಣ್ಣ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲಕ, ಮರ್ಯಾದ ಪುರುಷೋತ್ತಮ. ನನ್ನ ಅಣ್ಣನನ್ನು ಈ ನಾಡಿನ ಜನರು ಇಂದಿಗೂ ಕೂಡ ಜಾನಕಿ ರಾಮ, ಸೀತಾರಾಮನೆಂದೇ ಸಂಬೋಧಿಸುತ್ತಾರೆ. ನನ್ನ ಅಣ್ಣ ಹೇಗೆ ಸೀತಾರಾಮನು ಹಾಗೆ ರಾಜಾರಾಮನು ಕೂಡ ಹೌದು. ರಾಜನಾದವನು ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅದನ್ನು ಉಳಿಸಿಕೊಳ್ಳುವುದು ಕೂಡ ಆದ್ಯ ಕರ್ತವ್ಯ ಶೂರ್ಪನಖ. ಕೇವಲ ಒಬ್ಬ ಅಗಸನ ನಿಂದನೆಯ ಮಾತುಗಳನ್ನು ಕೇಳಿದ್ದಲ್ಲ ಶೂರ್ಪನಖ. ಪ್ರತಿ ಅಯೋಧ್ಯ ನಗರದ ಅಂಗಡಿ ಮುಂಗಟ್ಟುಗಳಲ್ಲಿ ಜನರು ನಾನಾ ರೀತಿಯಲ್ಲಿ ನಿಂದನೆಯ ಮಾತುಗಳನ್ನು ಆಡುತ್ತಿದ್ದರು. ರಾಜನಾದವನು ಪ್ರಜೆಗಳ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕಲ್ಲವೇ? ಹಾಗಾಗಿ ತನ್ನ ನೋವನ್ನು ನುಂಗಿಕೊಂಡು ಪ್ರೀತಿಯ ಪತ್ನಿಯನ್ನು ಕಾಡಿಗೆ ಬಿಟ್ಟು ಬರಲು ನನ್ನನ್ನು ಕಳುಹಿಸಿದನೇ ವಿನಃ ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಶೂರ್ಪನಖ. ನನ್ನ ಅಣ್ಣ ಮತ್ತು ಅತ್ತಿಗೆಯ ನಡುವಿನ ದಾಂಪತ್ಯ ಜೀವನಕ್ಕೆ 14 ವರ್ಷ ವನವಾಸದಲ್ಲಿದ್ದು ಸಾಕ್ಷಿಯಾಗಿದ್ದವನು ಈ ಲಕ್ಷ್ಮಣ. ಅವರಿಬ್ಬರ ನಡುವಿನ ಪ್ರೀತಿ ದಾಂಪತ್ಯದ ಅನ್ಯೋನ್ಯತೆಗೆ ಸರಿಸಾಟಿ ಯಾವುದೂ ಇಲ್ಲ. ಅವರಿಬ್ಬರ ಅಗಲುವಿಕೆಯ ನೋವಿನ ಅಗಾಧತೆ ನನಗಷ್ಟೇ ಅರ್ಥವಾಗಲು ಸಾಧ್ಯ ಶೂರ್ಪನಖ. ಅನ್ಯರಿಗದು ಅರ್ಥವಾಗದು ಬಿಡು. ಶೂರ್ಪನಖ, ಈ ಪ್ರಪಂಚದಲ್ಲಿ ಯಾವ ಪುಣ್ಯಾತ್ಮರನ್ನು ಬಿಟ್ಟಿದೆ ಹೇಳುವ ಅಪಪ್ರಚಾರವೆನ್ನುವುದು? ನನ್ನ ಅಣ್ಣ ಏನೂ ಹೊರತಲ್ಲ. ಈ ಜಗತ್ತು ನನ್ನ ಅಣ್ಣನನ್ನು ಪೂಜಿಸಲಿ ದ್ವೇಷಿಸಲಿ, ನನ್ನ ದೇವರ ಗುಟ್ಟು ನನಗಷ್ಟೇ ತಿಳಿದಿದೆ ಶೂರ್ಪನಖ. ಅನ್ಯರಿಗದು ಅರ್ಥವಾಗದು. ಶೂರ್ಪನಖ, ನನ್ನ ಅತ್ತಿಗೆಯ ಜೀವನದ ಬಗ್ಗೆ ನೀನು ಇಷ್ಟೆಲ್ಲ ಮರಗುತ್ತಿದ್ದೀಯಲ್ಲ, ನನ್ನ ಅತ್ತಿಗೆಯ ಜೀವನದ ಘೋರ ದುರಂತಗಳಿಗೆ ಕಾರಣವಾದವಳು ಒಬ್ಬಳೆ ಹೆಣ್ಣು, ಅದನ್ನು ಮರೆಯಬೇಡ. ಆ ಹೆಣ್ಣು ಬೇರಾರು ಅಲ್ಲ ಶೂರ್ಪನಖ, ನೀನೇ ಅನ್ನೋದನ್ನು ಮರೆಯಬೇಡ. ಲಕ್ಷ್ಮಣ, ನೀನು ಹೇಳಿದ್ದನ್ನ ನಾನು ಒಪ್ಪಿಕೊಳ್ತೇನೆ. ಆದರೆ ಫಲಹೊತ್ತ ಮರವನ್ನ, ಗರ್ಭ ಹೊತ್ತ ಸ್ತ್ರೀಯನ್ನ ಪೂಜಿಸುವ ನೆಲಮೂಲ ಸಂಸ್ಕೃತಿಯವರು ನಾವು. ನಮಗೆ ಮಂತ್ರಪಠಣ ಗೊತ್ತಿಲ್ಲ, ಆದರೆ ಮಾನವೀಯತೆ ಇದೆ. ಇದನ್ನು ನಿನ್ನ ಅಣ್ಣನಿಗೂ ಹಾಗೂ ಅವನನ್ನು ಅನುಸರಿಸುವ ಉಳಿದ ಅರಸುಕುಮಾರರಿಗೂ ತಿಳಿಸಿಬಿಡು. ಕಾಡಿನಲ್ಲಿಯ ಸೀತೆಯನ್ನು ಅವಳ ದೈವವೇ ಕಾಯುವುದು, ಅದು ವಿಧಿ ಲಿಖಿತ. ಹಾಗೆಯೇ ಇನ್ನೊಂದು ಮಾತು ಲಕ್ಷ್ಮಣ, ಹೇಳು. ನಾನು ಹೇಗೆ ಆ ಬಡ ಕಲಾವಿದನಿಂದ ಹೊರಬಂದ ಪಾತ್ರವು, ನೀವುಗಳು ಕೂಡ ಆ ಮಹಾನ್ ಕಲಾವಿದನಿಂದ ಹೊರಬಂದ ಪಾತ್ರಗಳು. ನೀವು ಬಂದ ಕಾರ್ಯ ಮುಗಿದ ನಂತರ ಈ ವೇಷವನ್ನು ಅಳಿಸಿ ಇಲ್ಲಿಂದ ಹೊರಡಲೇಬೇಕು. ಇಲ್ಲಿ ನಾನು ನಮ್ಮನ್ನಾಡಿಸುವ ಜಗನ್ನಾಟಕ ಸೂತ್ರಧಾರಿಯೊಬ್ಬ ಮೇಲಿರುವಾಗ ಇಲ್ಲಿ ನಾನು, ನೀನು, ಇವರೆಲ್ಲರೂ ಕೇವಲ ಪಾತ್ರಧಾರಿಗಳು ಮಾತ್ರ. ಇದು ದೇವನಾಟವು ನೋಡು, ಇದು ದೇವನಾಟವು ನೋಡು, ಹೊಸ ಜೀವಾನುಭಾವದ ಹಾಡು, ಹೊಸ ಜೀವಾನುಭಾವದ ಹಾಡು. ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ, ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ, ನಿಂತು ನೋಡಿ ನಗುವ ನಾವಿದೆಯೋ, ನಿಂತು ನೋಡಿ ನಗುವ ನಾವಿದೆಯೋ, ಇದು ದೇವನಾಟವು ನೋಡು. ಒಂದು ಕ್ಷಣ ಸಹಕರಿಸಿ, ತಂಡದ ಪರಿಚಯವನ್ನು ಮಾಡ್ತೇನೆ. ಆಡಿಯನ್ಸ್ಗೆ ಲೈಟ್ ಕೊಡಿ. ಹರ್ಷ. PC ರಾಮದುರ್ಗ PC ಆಗಿ ಲಿಂಗಪ್ಪ, ಬ್ಯೂಟಿ ಪಾರ್ಲರ್ನ ಹೆಣ್ಣುಮಗಳು ಅಮೃತವರ್ಷಿಣಿ, ಉಲ್ಲೇಖ, ಕನಿಷ್ಕ, ಅಕ್ಷರಿ, ಕನ್ನಿಕಾ, ಮಾಧವಿ, ಮಧುಮಾಲತಿಯಾಗಿ ಸುಷ್ಮಿತಾ, ನೂಪುರನಾಗಿ ಸಾಧನ,
ಮಾಯಾ ಶೂರ್ಪನಖಿಯಾಗಿ ಅನನ್ಯ ಜೈನ್, ಲಕ್ಷ್ಮಣನಾಗಿ ಸಂದೇಶ್, ರಾಮನಾಗಿ ರಾಜೇಂದ್ರ ದಾಸ್, ಸೇವಕನಾಗಿ ನೂತನ್ ಹಾಗೂ ಪವನ್, ಭಾಗವತನ ಮ್ಯಾನೇಜರ್ ಆಗಿ ರಾಜೇಶ್, PC ಪುಟ್ಟಪ್ಪನಾಗಿ ಹರ್ಷದ್ ಜೈನ್, ಮೆಣಸಿನಕಾಯಿ ಮಲ್ಲಪ್ಪ ಮೆಣಸಿನಕಾಯಿಯಾಗಿ ಶ್ರೀಕೃಷ್ಣ, ಹೋಮ್ ಮಿನಿಸ್ಟರ್ನ PA ಆಗಿ ಅಭಿಷೇಕ್ ರಾವ್, ಚನ್ನಪ್ಪನಾಗಿ ಜಗದೀಶ್, SI ಆಗಿ ಬದ್ರಿನಾಥ್, PC ಪಾಟೀಲ್ನಾಗಿ ರಂಜಿತ್, ಫೊರೆನ್ಸಿಕ್ ಲ್ಯಾಬ್ರಿಬೋಟ್ರಾಗಿ ಸಂಪತ್. ಈ ಒಂದು ನಾಟಕವನ್ನು ಮಾತೃಶ್ರೀ ಅಮ್ಮನವರ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನದಂತೆ ನಮ್ಮದು 6ನೇ ಪ್ರದರ್ಶನ ಇದು. ಇದರ ಮರು ರಂಗರೂಪವನ್ನು ಕೂಡ ಪ್ರಜ್ಞಾ ಮತ್ತಿಹಳ್ಳಿಯವರ ಮೂಲ ಕಥೆಗೆ ಮರು ರಂಗರೂಪವನ್ನು ಮಾತೃಶ್ರೀ ಅಮ್ಮನವರು ಮಾಡಿ ನಮಗೆ ನೀಡಿದ್ದಾರೆ. ಇದರ ನಿರ್ದೇಶಕನಾಗಿ ಹಾಗೂ ಘೋರ ಶೂರ್ಪನಖಿಯಾಗಿ ನಾನು ಸುನಿಲ್ ಶೆಟ್ಟಿ ಕಲ್ಕೊಪ್ಪ. ಧನ್ಯವಾದ. ಅವಕಾಶಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದಿಸ್ತಾ ನಮ್ಮ ನಾಟಕ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದ. ಆತ್ಮೀಯರೇ, ಭಾಳ ವಿಶೇಷವಾಗಿ ಈ ಸಂಜೆಯ ಸಂಜೆ ಸಂದರ್ಭದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದೊಂದಿಗೆ ಸುನೀಲ್ ಧರ್ಮಸ್ಥಳ ಇವರ ಒಂದು ನಿರ್ದೇಶನದೊಂದಿಗೆ ಭಾಳ ವಿಶೇಷವಾಗಿ ನಮ್ಮ 26ನೇ ವರ್ಷದ ಭಜನಾ ಕಮ್ಮಟದ ಈ ಸುಸಂದರ್ಭದಲ್ಲಿ ಭಾಳ ಅದ್ಭುತ ಒಂದು ನಾಟಕದ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ. ಕೇಳಸಖಿ ಚಂದ್ರಮುಖಿ ಭಾಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ನಮಗೆ ಎಲ್ರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಹಾಗಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ವತಿಯಿಂದ ಹಾಗೆ ಪ್ರದರ್ಶನವನ್ನು ನೀಡಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳ ಈ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಹಲೋ 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 ಈ ನಾಟಕದ ಯಕ್ಷಗಾನದ ಭಾಗವನ್ನು ನಿರ್ದೇಶನ ಮಾಡಿದವರು ನಮ್ಮ SDM ಯಕ್ಷಗಾನ ಕೇಂದ್ರದ ಗುರುಗಳಾದಂತಹ ಅರುಣ್ ಕುಮಾರ್ ಧರ್ಮಸ್ಥಳ ಅವರು. ಅವರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಮದ್ದಳೆಯಲ್ಲಿ ಪುರಂದರ್ ಧರ್ಮಸ್ಥಳ ಅವರಿಗೂ ಕೂಡ, ಅದೇ ರೀತಿ ಚಂಡೆಯಲ್ಲಿ ಸುಬ್ರಹ್ಮಣ್ಯ ಫ್ರಮ್ ಸುಬ್ರಹ್ಮಣ್ಯ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮೇಕಪ್ಪಿಗೆ ಯಕ್ಷಗಾನದ ವೇಷಗಾರಿಕೆ ಬಣ್ಣಗಾರಿಕೆಯನ್ನು ಮಾಡುವಂಥವರು ಹಾರ್ದಿಕ್ ಹಾಗೂ ಅವರ ತಂಡದವರು, ಅವರಿಗೂ ಕೂಡ ಈ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.